ಮರ್ಯಾದ ಶುರುವ ಉಡಂಡ ದೇವರನ ಆಶೀರ್ವಾದದ ಒಟ್ಟುಗು ಒಂಚಿ ಕಾರ್ಯಕ್ರಮ ಶುರುವ ಉಡುಗೆ ಅಂಚಾದಿ ಪುಳಗ ನಮಕ್ ಗೇನ ಪುಟ್ಟಿ ನಂಚಿನ ಪೊರ್ತುಡು ನಮ್ಮ ಗೇನಿ ನಂಚಿನ ಸುರುತ್ತ ಬದ ತುಳುತ್ತ ನಮ್ಮ ಇಲ್ಲ ಬರಿತ ಕಂಡಿಡು ನೇಜಣಪು ನಂಚಿನ ಪಂಚಬುಲ್ ನಾವು ಬೇಲೆದ ಸ್ವರಕಲು ತುಳುತ್ತ ಸಿರಿಸಿಂಗಾರದ ನೇಮಕೊಳಗು ಪೋಯಿ ನಂಚಿನ ಪೊರ್ತುಡು ನಮ್ಮ ಭಕ್ತಿಡ್ ದೈವದ ವಾಯ್ದು ಗೇನಿ ನಂಚಿನ ಮದಿಪು ತುಳುತ್ತ ಅಂಚಾದಿ ಪುನಗ ಮೂಷಿಕ ವಾಹನ ಮೋದಕ ಹಸ್ತ ಚಾಮರಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ವಿಘ್ನನ ಅಧಿಪತಿ ಆಯ ನಂಚಿನ ಆನೆ ಮೋನಿದ ಗಣಪತಿನ ಮನಸಾರೆ ಸುಗಿತೊಂದು ಅಂಚನೆ ಪತ್ತೂರುನು ಕಾಪು ನಂಚಿನ ಪುತ್ತೂರ್ದ ಒಡೆಯನ ಪಾದಗಳ ಅಡ್ಡಬುರೊಂದು ಬದಿಂಚಿ ಮಾತ ಹಿರಿಯ ಕಿರಿಯ ಬಂದುಲೆಡ ಈ ಒಂದು ದಿನ ಒಂದು ಸಂಜೆ ಸಹರ್ಷಂ ಸಿಟಿಯಲ್ಲಿ ಅನ್ನುವಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಶುರು ಮಾಡಲು ನಿಮ್ಮೆಲ್ಲರ ಅಣುವನ್ನು ಕೇಳ್ತಾ ಆಲ್ಮೋಸ್ಟ್ ಎಲ್ಲರೂ ಕೂಡ ಕನ್ನಡದವರು ಆಗಿರ್ಬೇಕಾದ್ರೆ ಕಾರ್ಯಕ್ರಮ ಕೂಡ ಕನ್ನಡದಲ್ಲೇ ನಾವು ಶುರು ಮಾಡ್ಲಿಕ್ಕಿದ್ದೇವೆ. ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ರೆಡಿ ಆಗಿದ್ರೆ ಜೋರಾದಂತಹ ಕೈ ಚಪ್ಪಾಳೆಯನ್ನು ಕೊಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಅಣುವನ್ನು ಈ ಒಂದು ಸಂದರ್ಭದಲ್ಲಿ ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸೊ ನಾವೆಲ್ಲರೂ ಕೂಡ ಸಹರ್ಷಂ ಸಿಟಿ ಬಡಾವಣೆಯ ಅಧಿಕೃತ ಉದ್ಘಾಟನೆಯ ಪ್ರಯುಕ್ತ ಒಂದು ಸಂಜೆ ಸಹರ್ಷಂ ಸಿಟಿಯಲ್ಲಿ ಅನ್ನುವಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೇವೆ. ಬಂದಂತಹ ಎಲ್ಲ ಅತಿಥಿ ಗಣ್ಯರನ್ನು ಕೂಡ ಮೊದಲೇದಾಗಿ ಒಂದು ಪ್ರೀತಿಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ನಿಮ್ಮೆಲ್ಲರೂ ಸ್ವಾಗತಿಸ್ತಾ ಇದ್ದೇವೆ. ಸೊ ಕಾರ್ಯಕ್ರಮದ ಅತಿಥಿ ಗಣ್ಯರನ್ನು ಇದೀಗ ದೀಪ ಬೆಳಗಿಸ್ಲಿಕ್ಕೆ ವೇದಿಕೆ ಹತ್ರ ಕರೆಯುವಂತಹ ಹೊತ್ತು ಬಂದಂತಹ ಎಲ್ಲರ ಜೋರಾದಂತಹ ಚಪ್ಪಾಳೆಯ ಮುಖಾಂತರ ನಮ್ಮ ಅತಿಥಿ ಗಣ್ಯರು ಇದೀಗ ಈ ಒಂದು ಕಾರ್ಯಕ್ರಮವನ್ನು ಅಧಿಕೃತವಾಗಿ ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟನೆಗೊಳಿಸಲಿಕ್ಕಿದ್ದಾರೆ. ನಮ್ಮ ಸಮಾರಂಭದಲ್ಲಿ ಇವತ್ತು ಅಧ್ಯಕ್ಷತೆಯನ್ನು ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ಟಿ ಶ್ಯಾಮ್ ಭಟ್ IAS ರಿಟೈರ್ಡ್ ಇವರು ವಹಿಸ್ಲಿಕ್ಕಿದ್ದಾರೆ. ಸೊ ಒಮ್ಮೆ ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಒಂದು ಸಂದರ್ಭದಲ್ಲಿ ಬರಬೇಕು. ಅದ್ರ ಜೊತೆಗೆ ನಮ್ಮ ಜೊತೆ ಇವತ್ತು ಮುಖ್ಯ ಅತಿಥಿಗಳಾಗಿ ವೇದಮೂರ್ತಿ ಶ್ರೀ ಗೋಪಾಲಕೃಷ್ಣ ಭಟ್ ನಡುಮಣೆ ಕಿಳಿಂಗಾರ್ ಇವರು ಕೂಡ ಜೊತೆ ಆಗ್ಲಿಕ್ಕಿದ್ದಾರೆ. ಅದ್ರ ಜೊತೆಗೆ ಶ್ರೀಯುತ ಜಗಜೀವನ್ ದಾಸ್ ರೈ AGM ರಿಟೈರ್ಡ್ ವಿಜಯ ಬ್ಯಾಂಕ್, ಅದರ ಜೊತೆಗೆ ಶ್ರೀಯುತ ಅರವಿಂದ ಕೃಷ್ಣ ಬಿ CA, ಶ್ರೀ P ಈಶ್ವರ ಭಟ್ ಬೆಟ್ಟ ನ್ಯಾಯವಾದಿಗಳು, ಅದರ ಜೊತೆಗೆ ಶ್ರೀ K ಮೋಹನ್ ಭಟ್ ನ್ಯಾಯವಾದಿಗಳು, ಶ್ರೀ ವಿಷ್ಣು ಪ್ರಸಾದ್ ಶರ್ಮಾ ಜ್ಯೋತಿಷ್ಯರು, ಸಿಸ್ಲರ್ ಗ್ರೂಪ್ನ ಶ್ರೀಯುತ ಪ್ರಸನ್ನ ಕುಮಾರ್ ಶೆಟ್ಟಿ, ಶ್ರೀ ಜೀವನ್ಧರ್ ಜೈನ್ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ನಗರಸಭೆ ಪುತ್ತೂರು ಮತ್ತು ಶ್ರೀ ಶಿವರಾಮ್ ಆಳ್ವ ಉದ್ಯಮಿಗಳು ಇವರೆಲ್ಲರೂ ಕೂಡ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಯಾಕಂದ್ರೆ ದೀಪ ಬೆಳಗಿಸಿ ಮತ್ತೆ ನಾವು ವೇದಿಕೆ ಹತ್ರ ಬರ್ಲಿಕ್ಕಿದ್ದೇವೆ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಕೂಡ ದೀಪ ಬೆಳಗಿಸ್ಲಿಕ್ಕೋಸ್ಕರ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಅದರ ಜೊತೆಗೆ ನಮ್ಮ ಸಹರ್ಷಂ ಸಿಟಿಯ ಶ್ರೀಯುತ ಮನೋಜ್ ಶಾಸ್ತ್ರಿ ಹಾಗೇನೆ ಅವರ ಧರ್ಮಪತ್ನಿ ಶ್ರೀಯುತ ಪಾರ್ವತಿ ಎಂ ಶಾಸ್ತ್ರಿ ಅವರು ಕೂಡ ದೀಪ ಬೆಳಗಿಸುವಂತಹ ಕಾರ್ಯಕ್ರಮದಲ್ಲಿ ಜೊತೆ ಆಗಬೇಕು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅದರ ಜೊತೆಗೆ ಭಗವಂತನ ಆಶೀರ್ವಾದದ ಜೊತೆಗೆ ಇದೀಗ ಹಿರಿಯರ ಸಮ್ಮುಖದಲ್ಲಿ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇದೀಗ ಸಹರ್ಷಂ ಸಿಟಿ ಅಧಿಕೃತವಾಗಿ ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟನೆ ಆಗ್ತಾ ಇದೆ. ನಿಮ್ಮೆಲ್ಲರ ಜೋರಾದಂತಹ ಕೈ ಚಪ್ಪಾಳೆಯ ಪ್ರೀತಿಯ ಆಶೀರ್ವಾದ ಈ ಒಂದು ಸಂದರ್ಭದಲ್ಲಿ ಬರಬೇಕು. ಮೊದಲೇದಾಗಿ ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಅಧಿಕೃತವಾಗಿ ನಿಮ್ಮನ್ನು ಸ್ವಾಗತಿಸೋದಕ್ಕಿಂತ ಮೊದಲೇದಾಗಿ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ಬೇಕಾದ್ರೆ ಅದು ದೇವರ ಪ್ರಾರ್ಥನೆಯ ಜೊತೆಗೆ ಶುರು ಆಗ್ಬೇಕು. ಹಾಗಿರ್ಬೇಕಾದ್ರೆ ಈಗ ಪ್ರಾರ್ಥನೆಯ ಮುಖಾಂತರ ವೇದಿಕೆಗೆ ಬರ್ಲಿಕ್ಕಿದ್ದಾರೆ ನಮ್ಮ ಸಹರ್ಷಂ ಸಿಟಿಯ ಡೆವಲಪರ್ ಮನೋಜ್ ಎನ್ ಶಾಸ್ತ್ರಿ ಮತ್ತು ಪಾರ್ವತಿ ಎಂ ಶಾಸ್ತ್ರಿ ದಂಪತಿಗಳ ಪುತ್ರ, ಅಂಬಿಕಾ ವಿದ್ಯಾಲಯ ಬಪ್ಪಳಿಗೆ ಪುತ್ತೂರು, ಇಲ್ಲಿ 8ನೇ ತರಗತಿಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿ ಈಶಾನ್ ಎಂ ಶಾಸ್ತ್ರಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಹಾಗಣಪತಿಂ ಮನಸಾ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿ ಗಣ್ಯರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಹೊತ್ತು. ಮೊದಲೇದಾಗಿ
ಈ ಸಭೆಯ ಘನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತಹ ಡಾಕ್ಟರ್ ಟಿ ಶ್ಯಾಮ್ ಭಟ್ ಇವರು ಕರ್ನಾಟಕ ಸರ್ಕಾರದ ಅನೇಕ ಉಚ್ಚ ಹುದ್ದೆಗಳನ್ನು ಸಮರ್ಥವಾಗಿ ನಿರ್ವಹಿಸಿರುವ IAS ಅಧಿಕಾರಿ ಮತ್ತು ಕಲಾರಂಗಕ್ಕೆ, ಧಾರ್ಮಿಕ ಕ್ಷೇತ್ರಕ್ಕೆ, ವೈದಿಕ ಕ್ಷೇತ್ರಕ್ಕೆ, ಅನೇಕ ಸಂಘ ಸಂಸ್ಥೆಗಳಿಗೆ ಇವರ ಕೊಡುಗೆ ಅಪಾರವಾದದ್ದು. ಇವರು ನಮ್ಮ ಸಹರ್ಷಂ ಸಿಟಿಯ ಡೆವಲಪರ್ ಮನೋಜ್ ಶಾಸ್ತ್ರಿ ಅವರ ಒಬ್ಬ ಹಿರಿಯರ ಸ್ಥಾನದಲ್ಲಿ ಇದ್ದು ಅವರಿಗೆ ಮಾರ್ಗದರ್ಶನವನ್ನು ಕೂಡ ನೀಡಿದವರು. ಹಾಗಾಗಿ ಇವರನ್ನು ಈ ಒಂದು ಪ್ರೀತಿಯ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮನೋಜ್ ಶಾಸ್ತ್ರಿ ಅವರು ದಯವಿಟ್ಟು ಹೂವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದ ಇನ್ನೂರು ಅತಿಥಿ ವೇದಮೂರ್ತಿ ಶ್ರೀ ಗೋಪಾಲಕೃಷ್ಣ ಭಟ್ ಕಿಳಿಂಗಾರು ನಡುಮಣೆ. ಇವರು ಒಬ್ಬ ಅಪಾರ ಪಾಂಡಿತ್ಯ ಹೊಂದಿರುವಂತವರು, ಅತ್ಯಂತ ಸರಳ ಸ್ವಭಾವದ ವ್ಯಕ್ತಿತ್ವದವರು. ಇವರು ಈ ಸಹರ್ಷಂ ಸಿಟಿಯಲ್ಲಿ ವಿಧಿವತ್ತಾಗಿ ನಿನ್ನೆ ಮತ್ತು ವಿವಿಧ ರೀತಿಯ ಪೂಜೆ ಹವನಗಳನ್ನು ನಡೆಸಿಕೊಟ್ಟಿದ್ದಾರೆ. ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೂ ಕೂಡ ಮನೋಜ್ ಶಾಸ್ತ್ರಿ ಅವರು ಹೂವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಅತಿಥಿ ಶ್ರೀಯುತ ಜಗಜೀವನ್ ದಾಸ್ ರೇಗಳು. ಇವರು ವಿಜಯ ಬ್ಯಾಂಕಿನ AGM ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಮೇಲೂ ಅನೇಕ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿರುವ ವಿಶೇಷ ವ್ಯಕ್ತಿತ್ವ. ಈಗಲಂತೂ ಬಿರುಮಲೆಯ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವರಿಗೂ ಕೂಡ ಮನೋಜ್ ಶಾಸ್ತ್ರಿ ಅವರು ದಯವಿಟ್ಟು ಹೂವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಹಾಗೆಯೇ ಪುತ್ತೂರಿನ ಜನಪ್ರಿಯ ಚಾರ್ಟೆಡ್ ಅಕೌಂಟರ್ ಆದಂತಹ ಶ್ರೀಯುತ ಅರವಿಂದ್ ಕೃಷ್ಣ ಬಿ. ಇವರು ಕೂಡ ಅನೇಕ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ತುಂಬಾ ಸರಳ ಸ್ವಭಾವದ ವ್ಯಕ್ತಿತ್ವ. ವಿಶೇಷವಾಗಿ ಇವರು ಸಹರ್ಷಂ ಸಿಟಿಯ ಪ್ರೊಜೆಕ್ಟರ್ ಎಡಿಟರ್ ಆಗಿ ಕೂಡ ಇವರೇ ಆಗಿರುತ್ತಾರೆ. ಇವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೂ ಕೂಡ ಹೂವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ಬೆಟ್ಟಪಿ ಈಶ್ವರ ಭಟ್ ಮತ್ತು ಶ್ರೀ ಕೆ ಮೋಹನ್ ಭಟ್ ಇವರಿಬ್ಬರು ಸಮಕಾಲೀನ ಖ್ಯಾತ ನ್ಯಾಯವಾದಿಗಳು. ಇವರಿಬ್ಬರು ಜೊತೆಯಲ್ಲಿ ಮೈಸೂರಿನಲ್ಲಿ ವ್ಯಾಸಂಗವನ್ನು ಪೂರೈಸಿ ಪುತ್ತೂರಿನಲ್ಲಿ ಒಂದೇ ಸಮಯದಲ್ಲಿ ತಮ್ಮ ಕಚೇರಿಯನ್ನು ಪ್ರಾರಂಭಿಸಿ ಇಂದು ಅನೇಕ ಬ್ಯಾಂಕ್ಗಳ ಪೆನಲ್ ಅಡ್ವೊಕೇಟ್ಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ ವಿಷ್ಣು ಪ್ರಸಾದ್ ಶರ್ಮಾಜಿ ಅವರು ಒಬ್ಬ ವೇದ ಮತ್ತು ಜ್ಯೋತಿಷ್ಯ ಎರಡನ್ನೂ ಅಧ್ಯಯನ ಮಾಡಿದ ಖ್ಯಾತ ಜ್ಯೋತಿಷಿಗಳು. ಇವರು ಅನೇಕ ಸಮಯಗಳಿಂದ ಕೇರಳದಲ್ಲಿ ವಾಸವಾಗಿದ್ದರು. ಆದರೆ ಈಗ ಕೆಲವು ವರ್ಷಗಳಿಂದ ನಮ್ಮ ಪುತ್ತೂರಿನಲ್ಲೇ ನೆಲೆಸಿದ್ದು ಪ್ರತಿ ಆದಿತ್ಯವಾರದಂದು ಮಧ್ಯಾಹ್ನದವರೆಗೆ ಬಿರುಮಲೆ ಬೆಟ್ಟಕ್ಕೆ ಹತ್ತುವ ರಸ್ತೆಯಲ್ಲಿ ತಮ್ಮ ನಿವಾಸದಲ್ಲಿ ಲಭ್ಯವಿರುತ್ತಾರೆ. ಇವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಸಹರ್ಷಂ ಸಿಟಿಯ ನೆರೆಕರೆಯವರ ಆದಂತಹ ಜನಪ್ರಿಯ ನಾಯಕರು ಆಗಿ ಪುರಸಭೆಯ ಒಬ್ಬ ಧೀಮಂತ ಪ್ರತಿನಿಧಿಯೂ ಆದ ಸಹರ್ಷಂ ಸಿಟಿಯ ವಿಚಾರದಲ್ಲೂ ತುಂಬಾ ಉಪಕಾರವನ್ನು ಮಾಡಿದವರು ಶ್ರೀ ಜೀವಂಧರ್ ಜೈನ್. ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆಯೇ ಶ್ರೀಯುತ ಪ್ರಸನ್ನ ಕುಮಾರ್ ಶೆಟ್ಟಿ ಇವರು ಸಿಸ್ಲರ್ ಗ್ರೂಪಿನ ಮಾಲಕರು ಆಗಿ ಜನಪ್ರಿಯ ಯುವ ನಾಯಕರು ಕೂಡ ಆಗಿರುತ್ತಾರೆ. ಇವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮನೋಜ್ ಶಾಸ್ತ್ರಿಯ ಪ್ರೀತಿಯ ಪಚ್ಚಣ್ಣ ಇವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಒಬ್ಬ ಉದ್ಯಮಿಯೂ ಆಗಿ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವವರು ನಮ್ಮ ಮನೋಜ್ ಶಾಸ್ತ್ರಿ ಅವರ ಇನ್ನೊಬ್ಬ ಆತ್ಮೀಯ ಸ್ನೇಹಿತರಾದಂತಹ ಶ್ರೀ ಶಿವರಾಮ್ ಆಳ್ವ. ಇವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಬಂದಂತಹ ಎಲ್ಲ ಅತಿಥಿ ಗಣ್ಯರಿರ್ಬೋದು, ಹಾಗೆಯೇ ಕುಟುಂಬದವರಾಗಿರ್ಬೋದು, ನೆರೆಕರೆಯವರಾಗಿರ್ಬೋದು, ನಿಮ್ಮನ್ನೆಲ್ಲರನ್ನು ಕೂಡ ಪ್ರೀತಿಯಿಂದ ಈ ಒಂದು ಪ್ರೀತಿಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಒಮ್ಮೆ ಜೋರಾದಂತಹ ಚಪ್ಪಾಳೆ ನಿಮ್ಗೋಸ್ಕರ, ಈ ಒಂದು ಕಾರ್ಯಕ್ರಮಕ್ಕೋಸ್ಕರ. ಮುಂದೆ ಆಶೀರ್ವಚನ ನೀಡಲಿಕ್ಕೆ ವೇದಿಕೆ ಮೇಲೆ ನಾನು ವೇದ ವಿದ್ವಾಂಸರು ಆದಂತಹ ಶ್ರೀಯುತ ವೇದಮೂರ್ತಿ ಶ್ರೀ ಗೋಪಾಲಕೃಷ್ಣ ಭಟ್ ನಡುಮಣೆ ಕಿಳಿಂಗಾರು ಇವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಧ್ಯಾಯೇನ್ ಮಾಣಿಕ್ಯ ಪೀಠೆ ಸಕಲ ಸುರಗಣೈ ಸೇವ್ಯಮಾನಂ ಸಮಂತಾತ್ ಬಿಭ್ರಾಣಂ ಪಾಣಿ ಪದ್ಮೈ ಪರಶುಧರವರಂ ಮಧ್ಯರಾಜಕರಾಬ್ಜಂ ವ್ಯಾಘ್ರಶ್ರೀ ಕೃತ್ಯಪೀತಾಂಬರಧರ ಮಹಿಷಾತ್ ಕೌಸ್ತುಭ ಕಲ್ಪಮೀಶಂ ಗೌರಿ ಲಕ್ಷ್ಮೀ ಸಮೇತಂ ಸ್ಫಟಿಕಮರಕತೋ ಭಾಸಿತಾಂಗಂ ಶುಭಾಂಗಂ. ಕುಲಸ್ವಾಮಿಗೆ ಹಾಗೂ ಪರಿಸರದ ಎಲ್ಲ ದೇವತಾ ಚೈತನ್ಯಕ್ಕೆ ಮನಸ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಈ ಸಭೆಯ ಅಧ್ಯಕ್ಷೀಯ ಪೀಠವನ್ನು ಅಲಂಕರಿಸಿದಂತಹ ಡಾಕ್ಟರ್ ಟಿ ಶ್ಯಾಮ್ ಭಟ್ ನಮ್ಮೆಲ್ಲರ ಆತ್ಮೀಯರು ಹಾಗೂ ಚಿರಪರಿಚಿತರು. ನಮ್ಮ ಈ ಸಿಟಿಗೆ ಎಲ್ಲ ರೀತಿಯ ಮಾರ್ಗದರ್ಶಕರು. ಮನೋಜ ಶಾಸ್ತ್ರಿಯವರ ಒಬ್ಬರು ಹಿರಿಯ
ಸ್ಥಾನದಲ್ಲಿ ಇಟ್ಟ ಮನೋಜ್ ಶಾಸ್ತ್ರಿಯವರು ಹಿರಿಯ ಸ್ಥಾನದಲ್ಲಿ ಇಟ್ಟಂತಹ ಅತ್ಯಂತ ಪ್ರಸಿದ್ಧ ವ್ಯಕ್ತಿ IAS. ಅವರೇ ಮೊದಲುಗೊಂಡು ಎಲ್ಲ ಹಿರಿಯ ಗಣ್ಯರಿಗೂ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಎಲ್ಲ ಆತ್ಮೀಯ ಸಭಾಸದರಿಗೆ ಅತ್ಯಂತ ಹೃತ್ಪೂರ್ವಕವಾದಂತಹ ನಮನಗಳು. ವಿಶೇಷವಾಗಿ ಈ ಸಹರ್ಷಂ ಸಿಟಿಯಲ್ಲಿ ಇವತ್ತು ನಾವೆಲ್ಲ ಹರ್ಷಿತರಾಗುವಂತಹ ಒಂದು ಸನ್ನಿವೇಶವನ್ನು ಮನೋಜ ಶಾಸ್ತ್ರಿಯವರು ಸೃಷ್ಟಿ ಮಾಡಿದ್ದಾರೆ. ಇಲ್ಲಿಗೆ ಬಂದವರಿಗೆಲ್ಲ ಬಹಳ ಸಂತೋಷವಾಗಿದೆ ಇಲ್ಲಿನ ವ್ಯವಸ್ಥೆ. ಮನೋಜ ಶಾಸ್ತ್ರಿಯವರು ಒಂದು ವಿಶೇಷವಾದಂತಹ ವ್ಯಕ್ತಿಯವರು. ನಾನು ಎಷ್ಟೋ ಕಾಲದಿಂದ ಸಾಮಾನ್ಯ ಒಂದು 35 ವರ್ಷದಿಂದ ನಾನು ಅವರೊಂದಿಗೆ ಒಡನಾಡಿದ್ದೇನೆ ಅಂತ ನನ್ನ ಅನಿಸಿಕೆ. ಚಿಕ್ಕಂದಿನಿಂದಲೂ ಬಹಳ ಕಷ್ಟಪಟ್ಟು ಎಲ್ಲ ಕೆಲಸಗಳನ್ನು ಕೂಡ ಸುವ್ಯವಸ್ಥಿತವಾಗಿ ಒಳ್ಳೆ ರೀತಿಯಲ್ಲಿ ಮಾಡುವಂತಹ ಒಂದು ಮನೋಭಾವನೆ ಹೊಂದಿದವರು. ಅದೇ ರೀತಿ ಅವರು ಉತ್ತಮವಾದಂತಹ ವೈದಿಕ ಕುಲಪ್ರಸೂತರು. ಶ್ರೇಷ್ಠವಾದಂತಹ ಮಣಿಮುಂಡ ಮನೆಮತನದಲ್ಲಿ ಶಾಸ್ತ್ರಿಗಳ ವಿಭಾಗದಲ್ಲಿ ಜನಿಸಿದ ಒಬ್ಬರು ವ್ಯಕ್ತಿ. ಅವರಿಗೆ ಒಂದು ಅಂತರದೃಷ್ಟಿ ಬೇರೆ, ಬಾಹ್ಯ ದೃಷ್ಟಿ ಬೇರೆ. ಹೊರಗಿಂದ ನೋಡುವಾಗ ಅವರ ಅವರು ಈ ಥರ ಒಬ್ಬರು ಏನಾದರೂ ವಿಚಾರಗಳನ್ನು ಧಾರ್ಮಿಕ ವಿಚಾರಗಳನ್ನು ತಿಳಿದಿರಬಹುದು ಎಂಬುದಂಥದ್ದು ನಮಗೆ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಆದರೆ ಧಾರ್ಮಿಕ ವಿಚಾರದಲ್ಲೂ ಕೂಡ ಅವರ ಕುಲಸ್ವಾಮಿ, ಅವರ ಲಕ್ಷ್ಮೀನಾರಾಯಣ ಸ್ವಾಮಿ ಅವರಿಗೆ ಕೆಲವೊಂದು ಚೈತನ್ಯವನ್ನು ಕೊಟ್ಟಿದ್ದಾರೆ. ಧಾರ್ಮಿಕ ವಿಚಾರದಲ್ಲೂ ಕೂಡ ಬೇಕಾದಷ್ಟು ಅಧ್ಯಯನವನ್ನು ಮಾಡಿಕೊಂಡಿದ್ದಾರೆ. ಅಧ್ಯಯನ ಮಾಡಿದರೆ ಸಾಲದು ಎಂಬಂತಹದ್ದು ನಿಶ್ಚಯ ಮಾಡಿ ಪ್ರಾತಃ ಕಾಲದಲ್ಲಿ 3:30-4 ಗಂಟೆಗೆ ಎದ್ದು ಬಹುಶಃ ಒಂದು 7 ಗಂಟೆ 8 ಗಂಟೆವರೆಗೂ ಕೂಡ ಅವರು ಉತ್ತಮವಾದಂತಹ ರೀತಿಯಲ್ಲಿ ಭಗವಂತನ ಅನುಷ್ಠಾನವನ್ನು ಮಾಡುತ್ತಾರೆ. ಆ ಅನುಷ್ಠಾನ ಬಲದಿಂದ ಅವರು ಕೆಲವೊಂದು ಕೆಲಸಗಳನ್ನು ಉತ್ತಮವಾದಂತಹ ರೀತಿಯಲ್ಲಿ ಮಾಡುವಂತಹ ಶಕ್ತಿಯನ್ನು ಸಾಮರ್ಥ್ಯವನ್ನು ಆ ಕುಲಸ್ವಾಮಿ ಅನುಗ್ರಹಿಸಿದ್ದಾರೆ. ಎಲ್ಲ ವಿಭಾಗದಲ್ಲೂ ಅವರು ಕೆಲವೊಂದು ಜ್ಞಾನವನ್ನು ಹೊಂದಿಕೊಂಡಿದ್ದಾರೆ. ಹೇಗೆ ಹೇಳ್ಬೋದು ಅಂದರೆ ಸಾಮಾನ್ಯ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಅದರಲ್ಲೂ ತುಂಬ ಅನುಭವ. ಅದೇ ರೀತಿ ಲೇಬರ್ ವರ್ಕ್ ಮಾಡುವಂಥದ್ದು ಅದರಲ್ಲೂ ಕೂಡ ತುಂಬ ಅನುಭವ. ಈಗ ಕನ್ಸ್ಟ್ರಕ್ಷನ್ ಫೀಲ್ಡ್ ಇದರಲ್ಲೂ ಕೂಡ ತುಂಬ ಅನುಭವವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಬೇರೆ ಮೆಡಿಸಿನ್ ಇರಬಹುದು, ಅದೇ ರೀತಿ ಬೇರೆ ಬೇರೆ ವಿಭಾಗದಲ್ಲಿ ತುಂಬ ಅನುಭವವನ್ನು ಹೊಂದಿದ್ದಾರೆ. ಆ ವಿಭಾಗದಲ್ಲಿ ಒಳಗೆ ಹೊರಗೆ ಬಂದಾಗಿದೆ. ಈಗ ಇಲ್ಲಿ ಸಹರ್ಷಂ ಸಿಟಿ ಎಂಬಂತಹ ಒಂದು ಸಿಟಿಯನ್ನು ಇಲ್ಲಿ ನಿರ್ಮಾಣ ಮಾಡಿ ನಾವೆಲ್ಲ ಹರ್ಷಿತರಾಗುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದಾರೆ. ನಾವು ಕೇರಳದವರು ಬಂದು ನಮಗೆ ಇಲ್ಲಿ ಕರ್ನಾಟಕದ ಈ ಪುತ್ತೂರಿನಲ್ಲಿ ಒಂದು ಬೇರು ಊರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಎಂಬಂಥದ್ದು ನಮ್ಮ ಕುಲಸ್ವಾಮಿಯ ಅನುಗ್ರಹ ಅವರಿಗೆ ಇದೆ ಅಂತ ನಾನು ಭಾವಿಸುತ್ತೇನೆ. ಇದೇ ರೀತಿ ಕೆಲವೊಂದು ಇದನ್ನು ಇಂತಹ ಸಿಟಿಯನ್ನು ಓಪನ್ ಮಾಡಲಿಕ್ಕೆ ನಾನು ಹೋಗಿದ್ದೇನೆ. ಬೆಂಗಳೂರಲ್ಲೂ ಕೆಲವು ಹೋಗಿದ್ದೇನೆ. ಅದೇ ರೀತಿ ಮಂಗಳೂರಿನಲ್ಲೂ ಕೆಲವು ಇಂತಹ ಸಿಟಿಯನ್ನು ಓಪನ್ ಮಾಡಲಿಕ್ಕೆ ನಾನು ಹೋಗಿದ್ದೆ. ಆದರೆ ಇಲ್ಲಿ ಅದಕ್ಕೆ ತತ್ತುಲ್ಯವಾದಂತಹ ರೀತಿಯಲ್ಲೇ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಾನು ದೇವರತ್ತೆ ಬೇರೆಯನ್ನು ಕೇಳಲಿಕ್ಕೆ ಬಯಸುವುದಿಲ್ಲ. ದೇವರತ್ತೆ ಕೇಳಿಕೊಳ್ಳುವುದಿಷ್ಟೇ, ಇದು ಒಂದು ಸಹರ್ಷಂ ಆದರೆ ಸಾಲದು, ಸಹಸ್ರಂ ಆಗಬೇಕು ಅಂತ ನನ್ನ ಅನಿಸಿಕೆ. 1-2 ಸಾಲದು ಸಹಸ್ರ ಆಗಬೇಕು. ಮಂಗಳೂರಿನಲ್ಲಿ ಈಗ ಸಾಮಾನ್ಯ ಒಂದು 50 ಎಕರೆಯಿಂದ ಮೇಲೆ ಇರುವಂತಹ ಒಂದು ಜಾಗದಲ್ಲಿ ಒಂದು ಉದ್ಘಾಟನೆ ಮಾಡಿದ್ದೇನೆ. ಅದಕ್ಕೆ ಬೇರೆನೋ ಒಂದು ಹೆಸರಿಟ್ಟಿದ್ದಾರೆ, ನಿಮಗೆಲ್ಲ ಗೊತ್ತಿರಬಹುದು. ಹಾಗೆ ರೀತಿ ಬೆಂಗಳೂರಿನಲ್ಲೂ ಕೂಡ ಬೇರೆ ಬೇರೆ ಹೆಸರಿನಲ್ಲಿ ಆಗಿದೆ. ಇದು ಒಂದು ಅದಕ್ಕಿಂತ ತುಲ್ಯವಾದಂತಹದ್ದು ಪ್ರಾರಂಭ. ಇದು ಮೊಳಕೆ ಹೊಡೆದದ್ದಷ್ಟೇ. ಅದಕ್ಕೆ ಬೇಕಾದಂತಹ ಎಲ್ಲ ಶಕ್ತಿ ಸಾಮರ್ಥ್ಯ ಅವರಿಗೆ ಇಲ್ಲದಿದ್ದರೂ ಕೂಡ ಅವರು ಹೇಳೋದಿಷ್ಟೇ, ಹೇಳ್ತಾಯಿದ್ದು ನಂದಲ್ಲ, ಇದು ನಮ್ಮ ಮನೆ ದೇವರದ್ದು. ನಮ್ಮ ಮನೆ ದೇವರಿಗೆ ಎಷ್ಟು ಶಕ್ತಿಯೂ ಇದೆ. ಆದ್ದರಿಂದ ಮನೆ ದೇವರ ಸಂಕಲ್ಪ, ಆ ಮನೆ ದೇವರು ನನ್ನಲ್ಲಿ ಬಂದು ಮಾಡಿಸಿದ್ದಾನೆ ಅಷ್ಟೇ ಅಂತ. ಹಾಗೆ ಮನೆ ದೇವರಿಗೆ ಇನ್ನೂ ಚೈತನ್ಯ ಇದೆ. ಆದರೆ ಮನೆ ದೇವರು ಇವರ ಹತ್ರ ಮಾಡಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಮನೆ ದೇವರು ಇನ್ನು ಸಹರ್ಷಂ ಹೋಗಿ ಸಹಸ್ರಂ ಅಂತೇಳುವಂತಹ ಸ್ಥಾನಕ್ಕೆ ಮುಟ್ಟಿಸಲಿ. ಇನ್ನು ಮಂಗಳೂರಿನ ಹಾಗೆ ದೊಡ್ಡ 50-100 ಎಕರೆಯ ಒಂದು ಸ್ಥಳವನ್ನು ಮಾಡಿ ತುಂಬ ಜನಕ್ಕೆ ನಿವೇಶನವನ್ನು ಹಂಚಿಕೊಟ್ಟು ಅವರೆಲ್ಲ ಸಂತೋಷದಿಂದ ಹರ್ಷಿತರಾಗಿ ಇಲ್ಲಿ ಬಾಳುವಂತಹ ಯೋಗಭಾಗ್ಯ ಜೀವನದಲ್ಲಿ ಪ್ರಾಪ್ತಿಯಾಗಲಿ. ಅದನ್ನೆಲ್ಲ ನೋಡಿ ಸಂತೋಷ ಪಡುವಂತಹ ಸನ್ನಿವೇಶ ನಮಗೆಲ್ಲ ಒದಗಿ ಬರಲಿ. ಶಾಂಭಟ್ರೆ ಮುಂತಾದ ಹಿರಿಯ ವ್ಯಕ್ತಿಗಳ ಮಾರ್ಗದರ್ಶನ
ಅವರಿಗೂ ಸಮಾಜಕ್ಕೂ ಎಲ್ಲ ಇರಲಿ ಅಂತ ನಾನು ಭಗವಂತನ ಹತ್ರ ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳನ್ನು ಕುಲಸ್ವಾಮಿಯಲ್ಲಿ ಅರ್ಪಿಸುತ್ತೇನೆ. ಓಂ ಸ್ವಸ್ತಿ. ಧನ್ಯವಾದಗಳು ನಿಮ್ಮ ಪ್ರೀತಿಯ ಆಶೀರ್ವಾದದ ಮಾತುಗಳಿಗಾಗಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಡಾಕ್ಟರ್ ಟಿ ಶ್ಯಾಮ್ ಭಟ್ IAS ರಿಟೈರ್ಡ್ ಅಧ್ಯಕ್ಷರು ಮಾನವ ಹಕ್ಕುಗಳ ಆಯೋಗ, ದಯವಿಟ್ಟು ಕಾರ್ಯಕ್ರಮದ ಬಗ್ಗೆ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆದ ವೇದಮೂರ್ತಿ ಕಿಲಿಂಗಾರು ಗೋಪಾಲಕೃಷ್ಣ ಭಟ್ರೆ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀ ಜೀವನ್ದಾಸ್ ರೈ ಅವರೇ, ಶ್ರೀ ಬೆಟ್ಟ ಈಶ್ವರ ಭಟ್ ಅವರೇ, ಮೋಹನ್ ಭಟ್ ಅವರೇ, ಶ್ರೀ ಅರವಿಂದ ಕೃಷ್ಣ ಅವರೇ, ಜ್ಯೋತಿಷಿಗಳು, ನಮ್ಮ ಇನ್ನೊಬ್ಬರು ಮಾರ್ಗದರ್ಶಕರಾದ ಶ್ರೀ ವಿಷ್ಣು ಪ್ರಸಾದ್ ಶರ್ಮಾ ಅವರೇ, ಶ್ರೀ ಪಚ್ಚಣ್ಣ ಅವರೇ, ಅವರನ್ನು ಹಾಗೆ ಕರೆಯೋದು ನಾವು, ಹಾಗೆ ಸಂಬೋಧಿಸಿದ್ದೇನೆ, ಮತ್ತು ಶ್ರೀ ಶಿವರಾಮ್ ಆಳ್ವ ಅವರೇ, ಮತ್ತು ಈ ಸಹರ್ಷಂ ಸಿಟಿಯ ಡೆವಲಪರ್ ಆಗಿರುವಂಥ ಶ್ರೀ ಮನೋಜ್ ಶಾಸ್ತ್ರಿ ಅವರೇ, ಶ್ರೀಮತಿ ಮನೋಜ್ ಶಾಸ್ತ್ರಿ ಅವರೇ, ಮತ್ತು ಇಲ್ಲಿ ಸೇರಿರುವ ಪುತ್ತೂರಿನ ಎಲ್ಲ ನಾಗರಿಕ ಬಂಧುಗಳೇ, ಮನೋಜ್ ಶಾಸ್ತ್ರಿ ಅವರ ಸ್ನೇಹಿತರೇ, ನಮ್ಮೆಲ್ಲರ ಆತ್ಮೀಯರಾದ ಮನೋಜ್ ಶಾಸ್ತ್ರಿ ಅವರು ಬಹಳ ದೊಡ್ಡ ಕೆಲಸವೊಂದಕ್ಕೆ ಕೈ ಹಾಕಿ ಯಶಸ್ವಿಯಾಗಿದ್ದಾರೆ. ಪುತ್ತೂರಿನ ಬೆರಳೆಣಿಕೆಯಷ್ಟು ಸಂಖ್ಯೆಯ ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಬಡಾವಣೆಗಳಲ್ಲಿ ಇಂದು ಸಹರ್ಷಂ ಸಿಟಿ ಒಂದಾಗಿ ಸೇರಲ್ಪಟ್ಟಿದೆ. ಇದು ಭಾಳ ಸಂತೋಷದ ವಿಷಯ. ಯಾಕೆಂದರೆ ಯಾವುದೇ ಒಂದು ನಗರದ ಬೆಳವಣಿಗೆಗೆ, ನಗರ ವ್ಯವಸ್ಥಿತವಾಗಿ ಬೆಳೀಬೇಕಾದರೆ ನಗರ ಯೋಜಕರ ಪ್ರಕಾರ ನಗರ ಯೋಜನೆಯ ನಿಯಮಗಳಿಗೆ ಅನುಗುಣವಾದಂಥ ಬಡಾವಣೆಗಳು ಬರಬೇಕು. ಈ ಬಡಾವಣೆಗಳನ್ನು ಮಾಡುವಂಥ ಕೆಲಸ ಸರ್ಕಾರಕ್ಕೆ, ಮುಖ್ಯವಾಗಿ ಸರ್ಕಾರಕ್ಕಿದೆ. ಸರ್ಕಾರಗಳು ಅದಕ್ಕಾಗಿ ಪ್ರತಿಯೊಂದು ನಗರದಲ್ಲಿಯೂ ನಗರಾಭಿವೃದ್ಧಿ ಪ್ರಾಧಿಕಾರಗಳನ್ನು ರಚಿಸಿದೆ. ಬೆಂಗಳೂರು, ಮೈಸೂರು ಮತ್ತು ಮಂಗಳೂರಿನಂಥ ನಗರಗಳಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದವರು ಬಡಾವಣೆಗಳನ್ನು ಡೆವಲಪ್ ಮಾಡಿ ಸೈಟ್ಗಳನ್ನು ನೀಡುತ್ತಾ ಇದ್ದಾರೆ. ಆದರೆ ಪುತ್ತೂರಿನಲ್ಲಿ ಬಹುಶಃ ಆ ಕೆಲಸ ಇನ್ನೂ ಆರಂಭ ಆಗಿಲ್ಲ. ಆದರೆ ಖಾಸಗಿ ಬಡಾವಣೆಗಳು ಇತ್ತೀಚೆಗೆ ಕೆಲವು ನಿರ್ಮಾಣಗೊಳ್ಳಲ್ಪಟ್ಟಿದೆ. ಅಂಥದ್ರಲ್ಲಿ ಸಹರ್ಷಂ ಸಿಟಿ ಒಂದು. ಯಾಕೆಂದರೆ ಇಂಥ ಬಡಾವಣೆಗಳನ್ನು ಹೊಸದಾಗಿ ಒಂದು ನಗರದಲ್ಲಿ ರಚಿಸುವಾಗ ಸ್ವಲ್ಪ ಸಾಹಸದ ಕೆಲಸ ಅಂತ ನಾನು ಹೇಳಿದ್ದೆ. ಅದಕ್ಕೆ ಸ್ವಲ್ಪ ಕಷ್ಟದ ಕೆಲಸ ಇದು. ಯಾಕೆಂದರೆ ಸರ್ಕಾರದ ನಿಯಮಗಳು ಕೂಡ ಭಾಳ ಕಠಿಣ ಆಗಿರ್ತದೆ. ಅಂದರೆ ಇದಕ್ಕೆ ಒಂದು ಅನುಮತಿಯನ್ನು ಪಡೀಲಿಕ್ಕೆ ಎಷ್ಟು ಕಷ್ಟ ಅಂತ ಮನೋಜ್ ಅವರಿಗೆ ಗೊತ್ತಾಗಿರ್ಬೋದು. ಯಾಕೆಂದರೆ ಪ್ರತಿಯೊಂದು ಇಲಾಖೆಯಿಂದ ಕೂಡ ಭಾಳಷ್ಟು ನಿಯಮಗಳನ್ನು ಪಾಲಿಸುವುದರ ಮೂಲಕ ಈ ಬಡಾವಣೆಗಳನ್ನು ರಚಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂಥದ್ರಲ್ಲಿ ಯಶಸ್ವಿಯಾಗಿ ಈ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪುತ್ತೂರಿನಲ್ಲಿ ಇನ್ನಷ್ಟು ಹೆಚ್ಚು ಬಡಾವಣೆಗಳ ನಿರ್ಮಾಣ ಆಗಲಿ. ಅದರಲ್ಲಿ ಮನೋಜ್ ಶಾಸ್ತ್ರಿ ಅವರ ಡೆವಲಪರ್ ಆಗಿರುವಂಥ ಬಡಾವಣೆಗಳು ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮನೋಜ್ ಶಾಸ್ತ್ರಿ ಅವರು ಭಾಳ ಕಷ್ಟಪಟ್ಟು ತನ್ನ ಸ್ವಂತ ಶಕ್ತಿಯಿಂದ ಮೇಲೆ ಬಂದವರು. ನಾವೆಲ್ಲ ಅವರನ್ನು ಚಿಕ್ಕವರಿಂದಲೇ ತಿಳಿದವ. ನೀವು ಬಹುಶಃ ಇಲ್ಲಿ ಇರುವ ಹೆಚ್ಚಿನವರು ಅವರನ್ನು ತಿಳಿದಿರ್ಬೋದು. ಈಗಾಗಲೇ ಆಶೀರ್ವಚನವನ್ನು ನೀಡಿದಂಥ ವೇದಮೂರ್ತಿ ಗೋಪಾಲಕೃಷ್ಣ ಭಟ್ರು ಅವರ ಬಗ್ಗೆ ಹೇಳಿದರು. ಸ್ವಲ್ಪ ಸಾಹಸ ಪ್ರವೃತ್ತಿಯವರು. ಭಾಳಷ್ಟು ಅನುಭವವನ್ನು ಅವರ ಚಿಕ್ಕಂದಿನಿಂದಲೇ ಗಳಿಸಲಿಕ್ಕೆ ಆರಂಭಿಸಿದವರು. ಅಂದರೆ ಹೊಸ ಹೊಸ ಸಾಧನೆಗಳಿಗೆ, ಹೊಸ ಹೊಸ ಒಂದು ಉದ್ಯಮಕ್ಕೆ ಕೈ ಹಾಕಿದವರು. ಈಗ ಅವರು ಫಾರ್ಮಾಸ್ಯೂಟಿಕಲ್ ಫೀಲ್ಡಲ್ಲಿ ಕೂಡ ಒಂದು
ಕೈ ಹಾಕಿ ಅದನ್ನು ಒಂದು ಸಂಸ್ಥೆಯನ್ನು ಉತ್ತಮವಾಗಿ ನಡೆಸ್ತಾ ಇದ್ದಾರೆ. ಜೊತೆಯಲ್ಲಿ ಈ ಸಿಟಿ ಡೆವಲಪ್ಮೆಂಟ್ ಅಂದರೆ ಲೇಔಟ್ ಡೆವಲಪ್ಮೆಂಟ್ ಮತ್ತು ಅದರ ಜೊತೆಗೆ ರಿಯಲ್ ಎಸ್ಟೇಟ್ನ ಫೀಲ್ಡಲ್ಲಿ ಕೂಡ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿದ್ದಾರೆ ಮತ್ತು ಇದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಕೋವಿಡ್ ಬಂದ ಸಮಯದಲ್ಲಿ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಭಾಳಷ್ಟು ಜನ ಕೈ ಸುಟ್ಟುಕೊಂಡಿದ್ದಾರೆ. ಅಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಮುಂದುವರಿಬೇಕಾಗೋದು ಮನೋಜ್ ಶಾಸ್ತ್ರಿ ಅವರಿಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಯಾಕೆಂದರೆ ಅವರು ಕೂಡ ಇಂಥ ಅನುಭವವನ್ನು ಈ ಹಿಂದೆ ಗಳಿಸಿಕೊಂಡವರು. ಆದರೂ ಭಾಳ ಜಾಗರೂಕತೆಯಿಂದ ಈ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತೊಡಗಿಸಿಕೊಳ್ಳುವಾಗ ಭಾಳ ಜಾಗೃತರಾಗಿರಬೇಕು. ಆ ರೀತಿಯ ಜಾಗ್ರತೆಯನ್ನು ವಹಿಸಿಕೊಂಡು ಮುಂದುವರೆದಲ್ಲಿ ಖಂಡಿತವಾಗಿ ಇದರಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಅವರ ಪ್ರಯತ್ನ ಯಶಸ್ವಿಯಾಗಲಿ. ಅವರಿಗೆ, ಅವರ ಶ್ರೀಮತಿಯವರಿಗೆ ಮತ್ತು ಮಕ್ಕಳಿಗೆ ಶುಭವನ್ನು ಹಾರೈಸುತ್ತಾ ಅವರಿಂದ ಪುತ್ತೂರು ನಗರಕ್ಕೆ ಇನ್ನೂ ಹೆಚ್ಚಿನ ಸೇವೆ ಸಲ್ಲುವಂತಾಗಲಿ ಅಂತ ಹಾರೈಸುತ್ತೇನೆ. ಅವಕಾಶಕ್ಕಾಗಿ ಎಲ್ರಿಗೂ ನಮಸ್ಕರಿಸ್ತೇನೆ. ಧನ್ಯವಾದಗಳು ಸರ್, ನಿಮ್ಮ ಪ್ರೀತಿಯ ಮಾತುಗಳಿಗಾಗಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಬೇಕಾದ್ರೆ, ಇಂತಹ ಒಂದು ಕಾರ್ಯಕ್ರಮ ಪುತ್ತೂರಿನಲ್ಲಿ ನಡಿಬೇಕಾದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಮನೋಜ್ ಎನ್ ಶಾಸ್ತ್ರಿ ಅವರು. ಒಮ್ಮೆ ಅವರಿಗೆ ಜೋರಾದಂತಹ ಚಪ್ಪಾಳೆ ಬರಬೇಕು. ಯಾಕಂದರೆ ಪುತ್ತೂರಿನಲ್ಲಿ ಇಂತಹ ಒಂದು ಉದ್ಘಾಟನಾ ಸಮಾರಂಭವನ್ನು ಅವರು ನಡೆಸಿ ನಿಮ್ಮನ್ನೆಲ್ಲರನ್ನು ಕೂಡ ಪ್ರೀತಿಯಿಂದ ಕರೆದು ನಿಮಗೆಲ್ಲರಿಗೂ ಕೂಡ ಸಾಂಸ್ಕೃತಿಕವಾಗಿ ಆಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ನೀವೆಲ್ಲರೂ ಕೂಡ ಬಂದು ಕಾರ್ಯಕ್ರಮದಲ್ಲಿ ಅದನ್ನು ನೆನಪಿರುವಂತೆ ಮಾಡಿದವರವರು. ಇದೀಗ ನಾನು ವೇದಿಕೆಯ ಮೇಲೆ ನಮ್ಮ ಸಹರ್ಷಂ ಸಿಟಿ ಡೆವಲಪರ್ ಹಾಗೆಯೇ ಸಹರ್ಷಂ ಲ್ಯಾಂಡ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಇದರ ಫೌಂಡರ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಮನೋಜ್ ಶಾಸ್ತ್ರಿ ಅವರು ನಿಮ್ಮೆಲ್ಲರ ಪ್ರೀತಿಯ ಕೈ ಚಪ್ಪಾಳೆಯ ಮುಖಾಂತರ ಅವರ 2 ಮಾತುಗಳಿಗಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಯಾಕಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮ ನಡಿಬೇಕಾದ್ರೆ ಅದರ ಹಿಂದ್ಗಡೆ ಆದಂತಹ ಎಲ್ಲ ವಿಚಾರವನ್ನು ಕೂಡ ಅವರು 2 ನಿಮಿಷದಲ್ಲಿ ನಿಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ. ನಿಮ್ಮ ಜೋರಾದಂತಹ ಚಪ್ಪಾಳೆಯ ಮುಖಾಂತರ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಆದರಣೀಯ ಸಭಾಧ್ಯಕ್ಷರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಅತಿಥಿ ಮಹೋದಯರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಅತಿಥಿಗಳೇ, ಬಂಧುಗಳೇ, ಗಣ್ಯರೇ, ಮಾಧ್ಯಮ ಮಿತ್ರರೇ, ಸ್ನೇಹಿತರೇ ಹಾಗೂ ಸರ್ವರೇ, ನಿಮ್ಮೆಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರ ಅನುಮತಿಯ ಮೇರೆಗೆ ಸಾಧ್ಯವಾದಷ್ಟು ಮಟ್ಟಿಗೆ ಚುಟುಕಾಗಿ 1-2 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಪ್ರಥಮವಾಗಿ ಹೇಳುತ್ತಿದ್ದರೆ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಶ್ರೀಯುತ ಶ್ಯಾಮ್ ಭಟ್ರವರು ನನಗೆ ಯಾವಾಗಲೂ ಚಿಕ್ಕಂದಿನಲ್ಲೇ ಮಾರ್ಗದರ್ಶಕರಾಗಿ ಇದ್ದುಕೊಂಡು ಸೂಕ್ತವಾದ ಸಲಹೆಗಳನ್ನು ಸದಾ ನೀಡುತ್ತಾ ಬಂದಂಥವರು. ಅವರ ಮಾರ್ಗದರ್ಶನ ಮತ್ತು ಸಲಹೆಗಳ ಕಾರಣದಿಂದಲೇ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಹೀಗೆ ನಿಲ್ಲಕ್ಕೆ ಸಾಧ್ಯ ಆಗಿದೆ ಅಂತ ಹೆಮ್ಮೆಯಿಂದ ಹೇಳ್ತಾ ಅವರ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ಇದ್ದೇನೆ. ಅದೇ ರೀತಿ ಈ ಸ್ವಲ್ಪ ಮೊದಲೇ ನಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಿದಂಥ ವೇದಮೂರ್ತಿಗಳಾದಂಥ ಶ್ರೀಯುತ ಗೋಪಾಲಕೃಷ್ಣ ಭಟ್ಟರು, ಇವರು ಯಾವಾಗಲೂ ಪರರ ನೋವನ್ನು ಅವರದ್ದೇ ನೋವು ಅಂತ ತಿಳ್ಕೊಂಡು ಹರಸುವಂಥವರು, ಯಾವಾಗಲೂ ಶ್ರೇಯಸ್ಸನ್ನು ಬಯಸುವಂಥವರು. ಅವರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಆತ್ಮೀಯರುಗಳಾದಂತಹ ಜಗದೀನಂದಾಸ್ ರೈಗಳಿದ್ದಾರೆ, ಅದೇ ರೀತಿ ಮೋಹನ್ ಭಟ್ರಿದ್ದಾರೆ, ಈಶ್ವರ ಭಟ್ರಿದ್ದಾರೆ, ಶಿವರಾಮ್ ಆಳ್ವವರಿದ್ದಾರೆ, ಜೀವಂದ್ರ ಜೈನವರು ಇದ್ದಾರೆ, ನೆರೆಕರವರು ಕೂಡ ಅವರು ಇಲ್ಲಿ, ವಿಷ್ಣು ಪ್ರಸಾದ್ ಶರ್ಮಾ ಅವರು ಇದ್ದಾರೆ, ಅರವಿಂದ ಕೃಷ್ಣ ಅವರು ಇದ್ದಾರೆ, ನನ್ನ ಆಡಿಟ್ರು ಮತ್ತು ಈ ಬಡಾವಣೆಯ ಆಡಿಟ್ರು ಕೂಡ, ಅದೇ ರೀತಿ ಆತ್ಮೀಯ ಸ್ನೇಹಿತರಾದಂಥ ಪ್ರಸನ್ನ ಕುಮಾರ ಶೆಟ್ಟಿಯವರು ಕೂಡ ಇದ್ದಾರೆ. ಇವರೆಲ್ಲರಿಗೂ ಆತ್ಮೀಯ ನಮನಗಳನ್ನು, ಪ್ರೀತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇವರೆಲ್ಲರೂ ಯಾವಾಗಲೂ ನನಗೆ ಸಪೋರ್ಟಿವ್ ಆಗಿ ನಿಂತವರು ಅಂತ ಈ ಸಂದರ್ಭದಲ್ಲಿ ಪುನಃ ಒಮ್ಮೆ ಹೇಳಲಿಕ್ಕೂ ಇಚ್ಛೆಪಡ್ತೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ಈ ಬಡಾವಣೆ ಬಗ್ಗೆ ಹೇಳುವುದಿದ್ದರೆ, ಈ ಸಹರ್ಷಂ ಸಿಟಿ ಬಡಾವಣೆಯ ಕಾಮಗಾರಿಗಳನ್ನು ಪ್ರಾರಂಭಿಸಿದ್ದು ಡಿಸೆಂಬರ್ 21, 2023ನೇ ಇಸವಿಯಂದು. ಆರಂಭ ಸಮಯಗಳಲ್ಲಿ ತುಂಬ ಇದು ಕಷ್ಟ, ಇದು ಸಾಧ್ಯ ಆಗ್ತದಾ ಇಲ್ಲೋ ಅಂತ ಹೇಳುವಷ್ಟು ಕೂಡ ಸಂಶಯ ಆಗಿತ್ತು. ಆದರೆ ದೇವರ ಅನುಗ್ರಹದಿಂದ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಸುಸೂತ್ರವಾಗಿ ನಡೆದು ಒಟ್ಟು 45 ಸೈಟ್ಗಳನ್ನಾಗಿ ಮಾಡಲಿಕ್ಕೆ ಸಾಧ್ಯ. 45 ಸೈಟು ಅಂದರೆ ದೊಡ್ಡ ದೊಡ್ಡ ಸೈಟ್ಗಳಲ್ಲ, ಸಣ್ಣ ಸೈಟುಗಳು, 30-43 ರೆಫರೆನ್ಸ್ ಆಗಿ ತಗೊಳ್ಬೋದು. ಆ ಥರದ ಸೈಟುಗಳು
ಆದರೆ ಇದರಲ್ಲಿ ಒಟ್ಟು ಈ ಬಡಾವಣೆಯನ್ನು ಮಾಡಲಿಕ್ಕೆ ಒಟ್ಟು 3 ಎಕರೆ 3 ಸೆಂಟ್ಸ್ ಪ್ರದೇಶವನ್ನು ಬಳಸಲಾಯಿತು. ಇದರಲ್ಲಿ ಸಿಕ್ಕಿದ್ದು ಮಾತ್ರ 50.2% ಮಾತ್ರ ರೆಸಿಡೆನ್ಷಿಯಲ್ ಯೂಸಿಗೆ ಲಭ್ಯವಾಯಿತು. ಮಿಕ್ಕಿದ್ದೆಲ್ಲ ರಸ್ತೆ, ಪಾರ್ಕ್, CA ಸೈಟ್ ಈ ಥರದ ಬೇರೆ ಬೇರೆ ಸಿವಿಕ್ ಎಮ್ಯುನಿಟೀಸ್ಗಳಿಗೆ ಉಪಯೋಗಿಸಬೇಕಾಗಿ ಬಂತು. ಆದರೆ ಈ ಸಂದರ್ಭದಲ್ಲಿ ನಾನು ಕಲಿತಂಥ ಪಾಠ ಅಂತ ಹೇಳಿದರೆ, ಗುರಿ, ನಿರಂತರ ಪರಿಶ್ರಮ, ತ್ಯಾಗ, ಸಹನೆ ಹಾಗೂ ದೈವಬಲ ಇದಿಷ್ಟಿದ್ದರೆ ಮಾತ್ರ ಯಶಸ್ಸು. ಹೀಗೆ ಈ ಯಶಸ್ಸಿನ ಹಿಂದೆ ಅದೆಷ್ಟೋ ಜನರ ರಾತ್ರಿ ಹಗಲಿನ ದುಡಿಮೆ, ನಿರಂತರ ಪರಿಶ್ರಮ, ಸಲಹೆಗಳು, ಸೂಚನೆಗಳು ಹಾಗೂ ಪ್ರೋತ್ಸಾಹ ಎಲ್ಲವೂ ಸೇರಿದೆ. ಇನ್ನು ಕೆಲವೇ ಸಂದರ್ಭದಲ್ಲಿ ನಾನು ಅಂದರೆ ಈ ಸಮಯದಲ್ಲಿ ಎಂತ ತಿಳ್ಕೊಂಡೆಂದರೆ, ಈ ಎಲ್ಲ ವ್ಯಕ್ತಿಗಳಿಗೆ ಇದೇ ಸಂದರ್ಭದಲ್ಲಿ ಒಂದು ಸರಿಯಾಗಿ ಗೌರವಿಸಬೇಕು ಅಂತ ಸಂಕಲ್ಪಿಸಿ ಈಗಾಗಲೇ ಒಂದು ಪಠ್ಯವನ್ನು ಕೂಡ ತಯಾರಿಸಿ ನಮ್ಮ MC ಸೌಮ್ಯವರ ಕೈಯಲ್ಲಿ ಈಗಲೇ ಕೊಟ್ಟಾಗಿದೆ. ಅವರಿನ್ನು ಸ್ವಲ್ಪ ಹೊತ್ತಲ್ಲಿ ಅದನ್ನು ಸೂಕ್ತವಾಗಿ ನಿರ್ವಹಿಸಲಿಕ್ಕಿದ್ದಾರೆ. ನಂತರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಿಮ್ಮೆಲ್ಲರಲ್ಲಿ ನಾನು ಕೇಳ್ತಾ ಇರೋದು ಅಂತ ಹೇಳಿದರೆ, ಈ ಕಾರ್ಯಕ್ರಮದ ಕೊನೆಯವರೆಗೂ ಇದ್ದು ಮ್ಯಾಕ್ಸಿಮಮ್ ಆಗಿ ಈ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ ಇದರಲ್ಲಿ ಪೂರ್ಣವಾಗಿ ಇದನ್ನು ಸವೀರಿ ಅಂತ ಕೇಳಿಕೊಳ್ತಾ, ಅದೇ ರೀತಿಯಲ್ಲಿ ಈ ಸಹರ್ಷಂ ಸಿಡಿ ಬಡಾವಣೆಯಲ್ಲಿ ಯಾರ್ಯಾರು ಸೈಟ್ ತಗೊಂಡಿದ್ದಾರೆ, ಯಾರ್ಯಾರು ಬುಕ್ ಮಾಡಿದ್ದಾರೋ ಅಥವಾ ಇನ್ನು ಮುಂದೆ ಯಾರ್ಯಾರು ವಾಸಿಸಲಿಕ್ಕಿದ್ದಾರೋ ಅವರಿಗೆಲ್ಲರಿಗೂ ಸಹ ಆ ಭಗವಂತನು ಶ್ರೇಯಸ್ಸು ಮಾಡಲಿ, ಒಳ್ಳೆಯದು ಮಾಡಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ, ಇಲ್ಲಿ ಬಂದಂಥವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ, ಶ್ರೇಯಸ್ಸಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಾನೊಂದೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಾನು ಆಗಲೇ ಹೇಳಿದೆ, ನೀವೆಲ್ಲರೂ ಕೂಡ ಕಾರ್ಯಕ್ರಮದ ಕೊನೆವರೆಗೆ ಇದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಸಭಾ ಕಾರ್ಯಕ್ರಮ ಆದ ತಕ್ಷಣ ವೇದಿಕೆಯ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಅವ್ರು ಹೇಳಿದ್ರು, ಕೆಲವರಿಗೆ ಈ ಒಂದು ಸಂದರ್ಭದಲ್ಲಿ ಗೌರವ ಸನ್ಮಾನವನ್ನು ಕೂಡ ನಾವು ನೆರವೇರಿಸಲಿಕ್ಕಿದ್ದೇವೆ. ಈ ಒಂದು ಸಹರ್ಷಂ ಸಿಟಿಯ ಒಂದು ಕಾರ್ಯದಲ್ಲಿ ತೊಡಗಿಕೊಂಡವರು, ಅದಕ್ಕೆಲ್ಲ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ಅವರನ್ನೆಲ್ಲ ಈ ಒಂದು ಸಂದರ್ಭದಲ್ಲಿ ಗುರುತಿಸುವಂಥ ಒಂದು ಕೆಲಸವನ್ನು ಕೂಡ ಮನೋಜ್ ಸರ್ ಈ ಮೂಲಕ ನಿಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ. ಅದಕ್ಕೋಸ್ಕರ ಜೋರಾದಂತಹ ಚಪ್ಪಾಳೆ ಬರಲಿ. ಒಬ್ಬ ಯಶಸ್ವಿ ಈ ಒಂದು ಸಹರ್ಷಂ ಸಿಟಿಯ ಹಿಂದೆ, ಮನೋಜ್ ಸರ್ನ ಹಿಂದೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಸಹಾಯ ಮಾಡಿದವರಿದ್ದಾರೆ, ಅವರಿಗೆ ಗೈಡ್ ಮಾಡಿದವರು ಕೂಡ ಇದ್ದಾರೆ. ಸೊ ಅವರನ್ನೆಲ್ಲರನ್ನು ಗುರುತಿಸುವಂತ ಹೊತ್ತು ಮೊದಲೇದಾಗಿ ನಮ್ಮ ನಂದನ ವನ ಮನೆಯವರು, ಬಡಾವಣೆ ಮಾಡಲು ಈ ಜಾಗವನ್ನು ಕೊಟ್ಟವರು, ನಂದನವನ ಮನೆಯ ಪ್ರತಿಯೊಬ್ಬ ಸದಸ್ಯರು ಕೂಡ ಯಾವಾಗಲೂ ಒಳ್ಳೆ ರೀತಿಯ ಸಹಕಾರ ಕೊಡುತ್ತಾ ಪ್ರೀತಿಯಿಂದ ಪ್ರೋತ್ಸಾಹಿಸಿದವರು. ಈ ಕುಟುಂಬಕ್ಕೆ ಸಲ್ಲಬೇಕಾದ ಪ್ರಥಮ ಗೌರವವನ್ನು ನಂದನ ಮನೆಯವರ ಹಿರಿಯರಾದಂತಹ ಸುಗುಣ ಎಂ ಶೆಟ್ಟಿ ಅವರಿಗೆ ಮನೋಜ್ ಶಾಸ್ತ್ರಿ ಅವರಿಂದ ಸಮರ್ಪಣೆಗೊಳ್ಳುವಂತಹ ಒಂದು ಗೌರವ. ಅವರಿಗೆ ವೇದಿಕೆಗೆ ಬರ್ಲಿಕ್ಕಾಗುವುದಿಲ್ಲ, ಅದಕ್ಕೋಸ್ಕರ ಮನೋಜ್ ಶಾಸ್ತ್ರಿ ಅವರು ದಯವಿಟ್ಟು ಕೆಳಗಡೆ ಹೋಗಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ಪಾರ್ವತಿ ಮ್ಯಾಮ್ ಅವರು ಕೂಡ ಜೊತೆ ಆಗ್ಬೇಕು. ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಬರಬೇಕು. ನಮ್ಮ ಹಿರಿಯವರ ಒಮ್ಮೆ ಜೋರಾದಂತಹ ಚಪ್ಪಾಳೆ, ನಿಮ್ಮೆಲ್ಲರ ಪ್ರೀತಿಯ ಕೈ ಚಪ್ಪಾಳೆಯನ್ನು ನೀವೆಲ್ಲರೂ ಕೂಡ ಜೋರಾಗಿ ಕೊಡಬೇಕು. ನಿಮ್ಮ ಪ್ರೀತಿ ಆಶೀರ್ವಾದ ಇದೇ ರೀತಿ ಮನೋಜ್ ಶಾಸ್ತ್ರಿ ಹಾಗೆಯೇ ಅವರ ಕುಟುಂಬದ ಮೇಲೆ ಸದಾ ಇರಲಿ. ಇನ್ನೋರ್ವ ವ್ಯಕ್ತಿಯನ್ನು ಸನ್ಮಾನದ ಪೀಠಕ್ಕೆ ಕರೆಯುವಂತ ಹೊತ್ತು ಮಹೇಶ್ ಕಜಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ದೀಪಕ್ ಕುಮಾರ್ ಪಿ ನೆಲ್ಲಿಕಟ್ಟೆ, ನಿಮ್ಮೆಲ್ಲರೂ ಜೋರಾದಂತಹ ಚಪ್ಪಾಳೆಯ ಮುಖಾಂತರ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು. ಇವರಿಗೆ ಡಾಕ್ಟರ್ ಶ್ಯಾಮ್ ಭಟ್ ಹಾಗೆಯೇ ಮನೋಜ್ ಶಾಸ್ತ್ರಿ ಅವರು ಜೊತೆಗೂಡಿ ಸನ್ಮಾನವನ್ನು ಮಾಡಬೇಕು. ಇವರು ಕೂಡ ಮನೋಜ್ ಶಾಸ್ತ್ರಿ ಅವರ ರಿಯಲ್ ಎಸ್ಟೇಟ್ ಉದ್ದಿಮೆ ಆರಂಭದ ಸಮಯದಲ್ಲಿ ತುಂಬಾ ಸಪೋರ್ಟಿವ್ ಆಗಿ ನಿಂತಹ ಒಂದು ವ್ಯಕ್ತಿತ್ವ. ಈ ಒಂದು ಸಂದರ್ಭದಲ್ಲಿ ಅವರನ್ನು ಗೌರವಿಸುವಂತ ಹೊತ್ತು ಅವರಿಗೆ ಸನ್ಮಾನವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬಂದಂತಹ ಎಲ್ಲರ ಪ್ರೀತಿಯ ಜೋರಾದಂತಹ ಕೈ ಚಪ್ಪಾಳೆ ಬರಬೇಕು. ನಿಮ್ಮ ಪ್ರೀತಿಯ ಸಹಕಾರಕ್ಕೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇನ್ನೋರ್ವ ವ್ಯಕ್ತಿಯನ್ನು ವೇದಿಕೆಗೆ ಕರೆಯುವಂತ ಹೊತ್ತು ಕವನ್ ನಾಯಕ್, ದಯವಿಟ್ಟು ಇವರಿದ್ರೆ ವೇದಿಕೆಗೆ ಬರಬೇಕು. ಇವರೊಬ್ಬ ಖ್ಯಾತ ಯುವ ನ್ಯಾಯವಾದಿಗಳು. ಸೊ ಇವರಿಗೆ ಸನ್ಮಾನವನ್ನು ಮನೋಜ್ ಶಾಸ್ತ್ರಿ ಹಾಗೆಯೇ ಸೀನಿಯರ್ ಅಡ್ವೊಕೇಟ್ ಆಗಿರುವಂತಹ ಬೆಟ್ಲ
ಈಶ್ವರ್ ಭಟ್ ಅವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸೊ ನಮ್ಮ ಯುವ ನ್ಯಾಯವಾದಿ ಇವರು ಸಹರ್ಷಂ ಶೆಟ್ಟಿಯನ್ನು ಅಪ್ರೂವ್ಡ್ ಲೇಔಟ್ ಮಾಡಲು ಸಹಾಯ ನೀಡಿದವರು, ಹಾಗೆಯೇ ಮನೋಜ್ ಶಾಸ್ತ್ರಿ ಅವರ ಆತ್ಮೀಯರು ಕೂಡ ಹೌದು. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸಲ್ಲುವಂತಹ ಗೌರವದ ಸನ್ಮಾನ, ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಈ ಒಂದು ಸಂದರ್ಭದಲ್ಲಿ ಬರಬೇಕು. ನಿಮಗೂ ಕೂಡ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ವೇದಿಕೆಯ ಮೇಲೆ ಮುಂದೆ 3 ಜನರಿಗೆ ಸನ್ಮಾನ ನಡೀಲಿಕ್ಕಿದೆ. ಅವಿಲ್ ಸೆರಾವು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆಯೇ ರೋಹಿತಾಕ್ಷ, ಇಂಜಿನಿಯರ್ ಆದಂಥ ರೋಹಿತಾಕ್ಷ, ಹಾಗೆಯೇ ವೆಂಕಟರಾಜ್, ಇಂಜಿನಿಯರ್ ಆದಂಥ ವೆಂಕಟರಾಜ್ ಅವರು ಕೂಡ ವೇದಿಕೆಗೆ ಬರಬೇಕು. 3 ಜನರನ್ನು ನಿಮ್ಮ ಜೋರಾದಂತಹ ಕೈ ಚಪ್ಪಾಳೆ ಮುಖಾಂತರ ವೇದಿಕೆಗೆ ಬರಮಾಡಿಕೊಳ್ಬೇಕು. ಅವಿಲ್ ಸೆರಾವ್ ಸಿವಿಲ್ ಇಂಜಿನಿಯರ್, ಇವರು ಕೂಡ ಸಹರ್ಷಂ ಶೆಟ್ಟಿಯನ್ನು ಅಧಿಕೃತ ಬಡಾವಣೆಯನ್ನಾಗಿ ಮಾಡಲು ಟೆಕ್ನಿಕಲ್ ಸಲಹೆಯನ್ನು ನೀಡಿದವರು. ಹಾಗೆಯೇ ರೋಹಿತಾಕ್ಷ, ಇವರಿಗೆ ಸನ್ಮಾನವನ್ನು ಮಾಡಲು ನಾನು ವೇದಿಕೆ ಮೇಲೆ ಜಗಜೀವನ್ ದಾಸ್ ರೈ ಹಾಗೆಯೇ ಮನೋಜ್ ಶಾಸ್ತ್ರಿ ಅವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. ನಮ್ಮ ರೋಹಿತಾಕ್ಷ ಇಂಜಿನಿಯರ್ ಅವರು, ಇವರು ಈ ಸಹರ್ಷಂ ಸಿಟಿಯ ಬಡಾವಣೆಯ ನಕ್ಷೆಯನ್ನು ಅಚ್ಚುಕಟ್ಟಾಗಿ ತಯಾರಿಸಿದ ಮಾಸ್ಟರ್ ಮೈಂಡ್ ನಮ್ಮ ರೋಹಿತಾಕ್ಷ ಅವರು. ಹಾಗೆಯೇ ವೆಂಕಟರಾಜ್ ಅವರು, ಇವರು ಕೂಡ ಸಹರ್ಷಂ ಸಿಟಿಯ ಕಾಮಗಾರಿಕೆ ಕೆಲಸದಲ್ಲಿ ಸಹಕಾರವನ್ನು ನೀಡಿದವರು. ಮೂವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ನಮ್ಮ ಜೊತೆ ಇದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಕೂಡ ಸಮರ್ಪಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಜೋರಾದಂತಹ ಕೈ ಚಪ್ಪಾಳೆ ಬರಬೇಕು. ಇದೀಗ ವೇದಿಕೆ ಮೇಲೆ ಇಬ್ಬರಿಗೆ ಸನ್ಮಾನ ನಡೀಲಿಕ್ಕೆ ಇದೆ. ಇದನ್ನು ಮೋಹನ್ ಭಟ್ ಹಾಗೆಯೇ ಮನೋಜ್ ಶಾಸ್ತ್ರಿ ಅವರು ನೆರವೇರಿಸಿಕೊಡ್ಬೇಕು. ಮೊದಲನೇದಾಗಿ ಸನ್ಮತ್ ಮೇಲಾಂಠ ದಯವಿಟ್ಟು ವೇದಿಕೆಗೆ ಬರಬೇಕು. ಅದರ ಜೊತೆಗೆ ಕೇಶವ್ ನಾಯ್ಕ್ ಕಿರಣ್ ಎಂಟರ್ಪ್ರೈಸಸ್ ಇವರು ಕೂಡ ವೇದಿಕೆಯಲ್ಲಿ ಜೊತೆಯಾಗಿರ್ಬೇಕು. ಎಸ್, ನಮ್ಮ ಸನ್ಮತ್ ಅವರು, ಇವರು ಕೂಡ ಬಡಾವಣೆಯ ಬೇರೆ ಬೇರೆ ಕಾಮಗಾರಿಕೆಯ ಕೆಲಸಗಳಿಗೆ ಸಲಹೆಯನ್ನು ಕೊಟ್ಟವರು. ಹಾಗೆಯೇ ಮನೋಜ್ ಶಾಸ್ತ್ರಿ ಅವರ ಆತ್ಮೀಯ ಗೆಳೆಯರಲ್ಲಿ ಒಬ್ಬರು ಕೂಡ. ಹಾಗೆಯೇ ಕೇಶವ್ ನಾಯ್ಕ್ ಕಿರಣ್ ಎಂಟರ್ಪ್ರೈಸ್ನ ಮಾಲಕರು. ಅದರ ಜೊತೆಗೆ ಸಹರ್ಷಂ ಶೆಟ್ಟಿ ಬಡಾವಣೆಯ ಕಾಮಗಾರಿಕೆಗಳಿಗೆ ಸಿಮೆಂಟ್, ಕಬ್ಬಿಣ ಹಾಗೂ ಇತರ ವಸ್ತುಗಳನ್ನು ಕ್ಲಪ್ತ ಸಮಯದಲ್ಲಿ ಪೂರೈಸಿದವರು. ಇವರಿಗೂ ಕೂಡ ಈ ಮೂಲಕ ನಾವು ಕೊಡುವಂತಹ ಗೌರವದ ಸನ್ಮಾನ. ನಿಮ್ಮೆಲ್ಲರ ಜೋರಾದಂತಹ ಪ್ರೀತಿಯ ಕೈ ಚಪ್ಪಾಳೆ ಬರಬೇಕು. ಧನ್ಯವಾದಗಳು. ಮುಂದಿನ ಸನ್ಮಾನವನ್ನು ವಿಷ್ಣು ಪ್ರಸಾದ್ ಶರ್ಮಾ ಹಾಗೆಯೇ ಮನೋಜ್ ಶಾಸ್ತ್ರಿ ಅವರು ನೆರವೇರಿಸಿಕೊಡ್ಬೇಕು. ಮುಂದೆ ವೇದಿಕೆ ಮೇಲೆ ನಾನು ಅನಿಲ್ ಕುಮಾರ್ ಬಾಬಣ್ಣ ಅವರನ್ನು ಪ್ರೀತಿಯಿಂದ ನಿಮ್ಮೆಲ್ಲರ ಜೋರಾದಂತಹ ಕೈ ಚಪ್ಪಾಳೆಯ ಮುಖಾಂತರ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಮುಂದೆ ವೇದಿಕೆಯ ಮೇಲೆ 3 ಸನ್ಮಾನಗಳು ನಡೀಲಿಕ್ಕೆ ಇದೆ 3 ಜನರಿಗೆ. ಇದನ್ನು ಅರವಿಂದ್ ಕೃಷ್ಣ ಬಿ ಹಾಗೆಯೇ ಮನೋಜ್ ಶಾಸ್ತ್ರಿ ಅವರು ನೆರವೇರಿಸಿಕೊಡ್ಬೇಕು. ಮೊದಲನೇದಾಗಿ ಶೈಲೇಶ್ ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರುತಿ ಅರ್ತ್ ಮೂವರ್ಸ್ನ ಶೈಲೇಶ್ ಅವರು. ಅದರ ಜೊತೆಗೆ ದಿನೇಶ್ ಕಾವೇರಿ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಅರ್ತ್ ಮೂವರ್ಸ್ನ ದಿನೇಶ್ ಅವರು ವೇದಿಕೆಗೆ ಬರಬೇಕು. ಅದರ ಜೊತೆಗೆ ಜಿತೇಶ್ ಅಥರ್ವ ಅರ್ತ್ ಮೂವರ್ಸ್ ಜಿತೇಶ್ ಅವರು. ನಮ್ಮ ಶೈಲೇಶ್ ಇವರು ಕೂಡ ಹಿಟಾಚಿ ಮತ್ತು JCP ಟಿಪ್ಪರ್ಗಳನ್ನು ಕ್ಲಪ್ತ ಸಮಯದಲ್ಲಿ ನಮಗೆ ಒದಗಿಸಿದವರು. ಸೊ ಅವರಿಗೊಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ. ಅದರ ಜೊತೆಗೆ ದಿನೇಶ್ ಅವರು ಯಾವುದೇ ವಿಳಂಬ ಮಾಡದೆ ಕ್ಲಪ್ತ ಸಮಯದಲ್ಲಿ ಜಲ್ಲಿ ಆಗಿರ್ಬೋದು ಹೊಯ್ಗೆ ಪೂರೈಸಿದವರು. ಅದರ ಜೊತೆಗೆ ಜಿತೇಶ್ ಅವರು. ನಮ್ಮ ಅಥರ್ವ ಅರ್ತ್ ಮೂವರ್ಸ್ ಇವರು ನಮ್ಮ
MN ಅರ್ತ್ ಮೂವರ್ಸ್ನ ಬೆಸ್ಟ್ ಆಪರೇಟರ್ ಕೂಡ ಆಗಿದ್ದರು. ಇವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಬರಬೇಕು. ಮುಂದೆ ವೇದಿಕೆ ಮೇಲೆ ನಾನು ಪ್ರಶಾಂತ್ ಮುನ್ನಾ ಎಲೆಕ್ಟ್ರಿಕ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಬರಲಿ. ಇವರ ಸನ್ಮಾನವನ್ನು ಪ್ರಸನ್ನ ಕುಮಾರ್ ಶೆಟ್ಟಿ ಹಾಗೆ ಮನೋಜ್ ಶಾಸ್ತ್ರಿ ಅವರು ನೆರವೇರಿಸಿಕೊಡಬೇಕು. ನಮ್ಮ ಮುನ್ನಾ ಎಲೆಕ್ಟ್ರಿಕ್ಸ್ ಕ್ಲಾಸ್ 1 ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ಇವರು ಉತ್ತಮ ದರ್ಜೆಯ ವಸ್ತುಗಳನ್ನು ಉಪಯೋಗಿಸಿ ಸುಸೂತ್ರವಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಸೊ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಬರಲಿ. ಮುಂದೆ ವೇದಿಕೆಯ ಮೇಲೆ 7 ಜನರಿಗೆ ಸನ್ಮಾನ ನಡೀಲಿಕ್ಕೆ ಇದೆ. ಒಂದು ಸನ್ಮಾನವನ್ನು ಶಿವರಾಮ್ ಆಳ್ವ ಹಾಗೆಯೇ ಮನೋಜ್ ಶಾಸ್ತ್ರಿ ಅವರು ನೆರವೇರಿಸಿಕೊಡಬೇಕು. ವೇದಿಕೆ ಮೇಲೆ ಮೊದಲನೇದಾಗಿ ಪ್ರಮೀತ್. ಇವರು ಇಲ್ಲಿನ ಕಾಮಗಾರಿಕೆ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಿದವರು. ದಯವಿಟ್ಟು ಪ್ರಮೀತ್ ಅವರು ವೇದಿಕೆಗೆ ಬರಬೇಕು. ಹಾಗೆಯೇ ವೆಲ್ಡರ್ ಆಗಿರುವಂತಹ ಗೋಪಾಲ್ ಅವರು ಕೂಡ ವೇದಿಕೆಗೆ ಬರಬೇಕು. ಗೋಪಾಲ್ ಎಸ್. ಹಾಗೆಯೇ ಗಂಗಾಧರ್ ಮೇಸ್ತ್ರಿ ಅವರು ಕೂಡ ವೇದಿಕೆಗೆ ಬರಬೇಕು. ಮುಲ್ಪ ನಮ್ಮೊಟ್ಟಿಗೂ ಸೇರ್ದಿತ್ತಂಡದ ಇದೀದ ನಿಖಲ್ ವೇದಿಕೆ ದಂಚು ಬರುಡು ನಿಕ್ಲೆಗೋಸ್ಕರ ಮಲ್ಪನಂಚಿನ ಕಾರ್ಯಕ್ರಮ ಇದಕ್ಕೋಸ್ಕರ ನಮ್ಮೊಟ್ಟಿಗೂ ಸೇರ್ದಿತ್ತಂಡದ ಇದೀದು ನಮ್ಮ ಮತ್ರಮೇದ ಚಾವಡಿ ದಂಚು ನಿಖಲ್ ಮಾತ್ರ ಬರುಡು. ಅದ್ರ ಜೊತೆಗೆ ಉಮೇಶ್ ಮೇಸ್ತ್ರಿ ಅವರು ಕೂಡ ವೇದಿಕೆಗೆ ಬರಬೇಕು. ಅದರ ಜೊತೆಗೆ ಬಾಲಕೃಷ್ಣ ಅವರು, ಭಾಸ್ಕರ್ ಅವರು, ಶಶಿ ಕೋಡಿಪಾಡಿ, ನಮ್ಮ ಕಾರ್ಮಿಕರ ಪೂರೈಕೆಯನ್ನು ನಿರ್ವಹಿಸಿದಂತಹ ಶಶಿ ಕೋಡಿಪಾಡಿ ಅವರು ಕೂಡ ವೇದಿಕೆಗೆ ಬರಬೇಕು. ಮತ್ತೊಮ್ಮೆ ಹೆಸರು ಹೇಳ್ತೇನೆ, ಪ್ರಮೀತ್ ನಮ್ಮ ಸಹರ್ಷಂ ಸಿಟಿ ಇಷ್ಟು ಅದ್ಧೂರಿಯಾಗಿ ಉದ್ಘಾಟನೆ ಆಗಬೇಕಾದ್ರೆ ಅದರ ಹಿಂದ್ಗಡೆ ಇದ್ದಂತಹ ವ್ಯಕ್ತಿತ್ವ ಇವರೆಲ್ಲರೂ ಕೂಡ. ಸೊ ಹಾಗಾಗಿ ನಿಮ್ಮೆಲ್ಲರೂ ಜೋರಾದಂತಹ ಕೈ ಚಪ್ಪಾಳೆ ಇವರಿಗೆ ಸಲ್ಲೇಬೇಕು. ഒരു മാത്ര നല്ല ജോറായനಂಚಿನ ಕೈ ಚಪ್ಪಾಳೆ ಬರಡು ತಪ್ಪನಾಗ ಆಕಲಿ ಸ್ಟೇಜಿಗೆ ಬರ್ರೇನೆ ಮಸ್ತ್ ನರ್ವಸ್ ಫೀಲ್ ಮಲ್ತೊಂದಿತ್ತೇರು ಅಂಡ್ ಆಕಲಿ ಇಜ್ಜಂದು ಇನ್ನು ಈತು ಮಲ್ಲ ಕಾರ್ಯಕ್ರಮ ಆಯರೆ ಸಾಧ್ಯ ಇತ್ತಿಜ್ಜಿ ತಪ್ಪನಾಗ ಎಲೆಲ್ಲ ಬೇಲೆಲ್ಲ ಮಸ್ತ್ ಇಂಪಾರ್ಟೆಂಟ್ ಆಪುಂಡು ಈತು ಮಲ್ಲ ಕಾರ್ಯಕ್ರಮ ಆವಡಂಡ ಇಜ್ಜಂಡ ಸಹರ್ಷಂ ಸಿಟಿ ಆವಡಂಡ. ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಮಾತ್ರೆಗಳ ಸಲ್ಮೇಲು ನಮ್ಮೊಟ್ಟಿಗೂ ನಮ್ಮ ಕಾರ್ಯಕ್ರಮಕ್ಕೆ ಬತ್ತಿನೇಕ ಅಂಚಿನ ಸಹರ್ಷಂ ಸಿಟಿದ ಇವಂಚಿ ಫುಲ್ಲುದ ಕಾರ್ಯಕ್ರಮಕ್ಕೆ ಸಹಕಾರ ಆಯನಕ್ಕೆ ಮಾತ್ರ ಪರವಾದ ಸಲ್ಮೇಲಿನ ಸಂದಾಯಿತ ಮಲ್ತೊಂದಲ್ಲ. ಥ್ಯಾಂಕ್ ಯು ಸೊ ಮಚ್. ಮುಂದೆ ವೇದಿಕೆಯಲ್ಲಿ ಒಬ್ಬರಿಗೆ ಸನ್ಮಾನ ನಡೀಲಿಕ್ಕಿದೆ. ದಯವಿಟ್ಟು ಮುಂದೆ ವೇದಿಕೆಯ ಮೇಲೆ ಪ್ರಶಾಂತ್ ಶೆಣೈ ಅವರು ಬರಬೇಕು. ಪ್ರಶಾಂತ್ ಎಂಟರ್ಪ್ರೈಸಸ್ನ ಮಾಲೀಕರು. ಇವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಹಾಗೆಯೇ ಮನೋಜ್ ಶಾಸ್ತ್ರಿ ಅವರ ಆಪ್ತ ಸ್ನೇಹಿತರಲ್ಲಿ ಕೂಡ ಒಬ್ರು. ಇವರಿಗೂ ಕೂಡ ಈ ಮೂಲಕ ಗೌರವದ ಸನ್ಮಾನವನ್ನು ನಾವು ನೀಡ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದಂತಹ ಕೈ ಚಪ್ಪಾಳೆ ಈ ಒಂದು ಸಂದರ್ಭದಲ್ಲಿ ಬರಬೇಕು. ಇದೀಗ ನಿಮ್ಮೆಲ್ಲರೂ ಜೋರಾದಂತಹ ಚಪ್ಪಾಳೆಯ ಮುಖಾಂತರ ನಾನು ವೇದಿಕೆಯ ಮೇಲೆ ಅರುಣ್ BV ಇವರನ್ನು ಬರಮಾಡಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಬರಬೇಕು. ಅದರ ಜೊತೆಗೆ ನಮ್ಮ
ಪ್ರಶಾಂತ್ ಅವರು, ನಮ್ಮ ಸಹರ್ಷಂ ಸಿಟಿಯ ಸೈಟ್ ಇಂಜಿನಿಯರ್, ದಯವಿಟ್ಟು ನೀವು ಕೂಡ ವೇದಿಕೆಯಲ್ಲಿ ಜೊತೆ ಆಗಬೇಕು. BV ಇವರು ಸುಮಾರು 14 ವರ್ಷ ಕತಾರ್ನಲ್ಲಿ ಸೇವೆ ಸಲ್ಲಿಸಿ ಇದೀಗ ನಮ್ಮ ಸಹರ್ಷಂ ಲ್ಯಾಂಡ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ತುಂಬಾ ಅನುಭವಿ ಮತ್ತು ಸಹರ್ಷಂ ಸಿಟಿಯ ಪ್ರಾಜೆಕ್ಟ್ ಅನ್ನು ಉತ್ತಮ ರೀತಿಯಲ್ಲಿ ಪೂರ್ಣಗೊಳಿಸುವಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ಕೂಡ ವಹಿಸಿದ್ದಾರೆ. ಒಮ್ಮೆ ಜೋರಾದಂತಹ ಚಪ್ಪಾಳೆ. ಅದರ ಜೊತೆಗೆ ನಿಮ್ಮ ಸಹಕಾರ ಇದೇ ರೀತಿಯಾಗಿರಲಿ. ಅದರ ಜೊತೆಗೆ ನಮ್ಮ ಪ್ರಶಾಂತ್ ಅವರು, ನಮ್ಮ ಸಹರ್ಷಂ ಸಿಟಿಯ ಸೈಟ್ ಇಂಜಿನಿಯರ್, ಇವರು ಕೂಡ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇವರು ಕೂಡ ಮಹತ್ತರ ಪಾತ್ರವನ್ನು ವಹಿಸಿರುತ್ತಾರೆ. ಜೊತೆಯಲ್ಲಿ ಬಾಲಕೃಷ್ಣ ಮತ್ತು ಭಾಸ್ಕರ ಕೂಡ ಒಳ್ಳೆ ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿರ್ವಹಿಸುತ್ತಾ ಇದ್ದಾರೆ. ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಜೊತೆಗೆ ಬಾಲಕೃಷ್ಣ ಮತ್ತು ಭಾಸ್ಕರ ಅವರು ಕೂಡ ವೇದಿಕೆ ಮೇಲೆ ನಾನು ಇದೀಗ ಶ್ರೀಯುತ ಅಣ್ಣಪ್ಪ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಅಣ್ಣಪ್ಪ ಅವರು, ಪ್ರಜ್ಞಾಶ್ರಮದ ಅಣ್ಣಪ್ಪ ಅವರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಒಂದು ಸನ್ಮಾನವನ್ನು ನಮ್ಮ ವೇದಮೂರ್ತಿ ಗೋಪಾಲಕೃಷ್ಣ ಭಟ್ ಹಾಗೇನೆ ಮನೋಜ್ ಶಾಸ್ತ್ರಿ ಹಾಗೇನೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಜೊತೆಗೆ ಸೇರಿ ಮಾಡಬೇಕು. ತೇಜ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು, ವೇದಿಕೆ ಹತ್ರ ಬರಬೇಕು. ಟ್ರಸ್ಟ್ನ ಗೌರವ ಶ್ರೇಷ್ಠ ಪ್ರಶಸ್ತಿಯನ್ನು ಶ್ರೀ ಗೌರವಾನ್ವಿತ ಶ್ರೀ ಅಣ್ಣಪ್ಪ ಅವರಿಗೆ ಕೊಡುವಂತಹ ಒಂದು ಸಮಯ. ಅವರು ತಮ್ಮ ಜೀವನವನ್ನೇ ಪರರಿಗಾಗಿ ಸಮರ್ಪಿಸಿಕೊಂಡು ಪ್ರಜ್ಞಾಶ್ರಮವನ್ನು ನಿರ್ಮಿಸಿ ಅದೆಷ್ಟೋ ಜೀವಿಗಳಿಗೆ ಆಶಯದಾಯಕ ಜೀವನವನ್ನು ಕಲ್ಪಿಸಿರುವ ಸರಳ ವ್ಯಕ್ತಿತ್ವ, ನಿಸ್ವಾರ್ಥ ಮನೋಭಾವದ ಈ ಮಹಾನ್ ವ್ಯಕ್ತಿಗೆ ಇಂದು ನಮ್ಮ MS ಫೌಂಡೇಶನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಸಹರ್ಷಂ ಸಿಟಿಯ ಡೆವಲಪರ್ ಆಗಿರುವಂತಹ ಮನೋಜ್ N ಶಾಸ್ತ್ರಿ ಅವರು ನಿರ್ಮಿಸಿರುವ ಸಹರ್ಷಂ ಸಿಟಿಯ ಬಡಾವಣೆಯ ಅಧಿಕೃತ ಉದ್ಘಾಟನಾ ಸಮಾರಂಭದ ಸಂದರ್ಭದಲ್ಲಿ ಶ್ರೇಷ್ಠ ಪ್ರಜ್ಞಾ ಎಂಬ ಬಿರುದಿನೊಂದಿಗೆ ಈ ವಿಶೇಷ ಗೌರವವನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಯುತ ಅಣ್ಣಪ್ಪ ಅವರಿಗೆ ಶ್ರೇಷ್ಠ ಪ್ರಜ್ಞಾ ಅನ್ನುವಂತಹ ಬಿರುದನ್ನು ಕೂಡ ಅವರು ನೀಡ್ತಾ ಇದ್ದಾರೆ. ನಿಮ್ಮೆಲ್ಲರೂ ಜೋರಾದಂತಹ ಚಪ್ಪಾಳೆ ಬರಬೇಕು. ಯಾಕಂದ್ರೆ ತನ್ನ ಜೀವನವನ್ನು ಪರರಿಗಾಗಿ ಇಟ್ಟು ನಮ್ಮ ಪ್ರಜ್ಞಾಶ್ರಮವನ್ನು ನಿರ್ಮಿಸಿ ಅದೆಷ್ಟು ವ್ಯಕ್ತಿಗಳಿಗೆ ಆಸರೆಯಾದವರು ನಮ್ಮ ಶ್ರೀಯುತ ಅಣ್ಣಪ್ಪರವರು. ಅವರಿಗೆ ಆ ಭಗವಂತನ ಆಶೀರ್ವಾದ ಸದಾ ಇರಲಿ. ಹಾಗೆಯೇ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದದ ಚಪ್ಪಾಳೆ ಈ ಒಂದು ಸಂದರ್ಭದಲ್ಲಿ ಬರಬೇಕು. 2017ರಲ್ಲಿ ನಮ್ಮ ಪ್ರಜ್ಞಾಶ್ರಮವನ್ನು ಪ್ರಾರಂಭಿಸಿ ಇದೀಗ ಅದೆಷ್ಟು ವ್ಯಕ್ತಿಗಳಿಗೆ ಅವರು ಆಶ್ರಯವನ್ನು ನೀಡಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಅವರ ಮೇಲೆ ಕೂಡ ಸದಾ ಇರಲಿ. ಇನ್ನಷ್ಟು ಉತ್ತಮ ಕೆಲಸವನ್ನು ಮಾಡುವಂತಹ ಅವಕಾಶವನ್ನು ಭಗವಂತ ಅವರಿಗೆ ನೀಡಲಿ. ಥ್ಯಾಂಕ್ ಯು ಸೋ ಮಚ್. ಮುಂದುವರಿಸುತ್ತಾ ನಮ್ಮ ವೇದಿಕೆಯಲ್ಲಿ ತುಂಬಾ ಜನ ಅತಿಥಿ ಗಣ್ಯರು ಜೊತೆಯಾಗಿದ್ದೀರಿ. ನಿಮ್ಮ ಹೆಸರು ಹೇಳದೆ ಯಾರಿಗಾದ್ರೂ ಕಾರ್ಯಕ್ರಮದ ಬಗ್ಗೆ 2 ಮಾತುಗಳನ್ನು ಆಡ್ಲಿಕ್ಕಿದೆ. ದಯವಿಟ್ಟು ಮುಂದೆ ಬಂದು ಕಾರ್ಯಕ್ರಮದ ಬಗ್ಗೆ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಹರ್ಷಂ ಸಿಟಿ ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಈ ಸಂಜೆಯ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀ ಶ್ಯಾಮ್ ಭಟ್ ಅವರೇ, ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರೇ, ಹೆಸರೇ ಸಹರ್ಷಂ, ಸಂತೋಷ ತುಂಬಿರುವಂತಹ ಒಂದು ಸಿಟಿ. ನೀವು ಸಿಟಿ ಇದರೊಳಗೆ ಬಂದವರು ಯಾರಿಗಾದರೂ ಒಮ್ಮೆ ಹೊರಗೆ ಹೋಗುವಂಥ ಒಂದು ಮನಸ್ಸಿನಲ್ಲಿ ಭಾವನೆ ಎಂದಾದರೂ ಆಗಿದೆ? ಈಗ ಸಂಜೆ ನಾನು 5 ಗಂಟೆಯಿಂದ ಬಂದಿದ್ದೇನೆ, ಇಲ್ಲಿದ್ದೇನೆ, ನೀವು ಕೂಡ ಅದೇ ಸಮಯಕ್ಕೆ ಬಂದಿರ್ಬೋದು. ಬಂದವರಿಗೆ ಒಬ್ಬರಿಗಾದರೂ ಇಲ್ಲ ನಾವಿಲ್ಲಿಂದ ಒಮ್ಮೆ ಹೊರಟು ಹೋಗುವ ಅಂತ ಒಂದು ಮನಸ್ಸಿನಲ್ಲಿ ಭಾವನೆ ಬಂದಿದ? ಖಂಡಿತವಾಗಿಲ್ಲ. ಅದು ಯಾಕೆ ಅಂತ ಹೇಳಿದರೆ, ಈ ಸಿಟಿ ವಾಸ್ತು ಪರಿಪೂರ್ಣವಾದ ಸಿಟಿ. ಇಲ್ಲ ಅಂತಾದರೆ ಒಂದು ಜಮೀನು, ಒಂದು ಜಾಗವನ್ನು ಪ್ರವೇಶ ಮಾಡಿದ ತಕ್ಷಣ ನಿಮಗೆ ಮನಸ್ಸಿಗೆ ಮೊದಲು ಬರುವಂಥದ್ದು ಒಮ್ಮೆ ಇಲ್ಲಿಂದ ಹೋಗುವ ಅಂತ. ಈ ಸಿಟಿಗೆ ಬಂದಾಗ ನಮ್ಮ ಮನಸ್ಸಿನಲ್ಲಿ ಆಗುವಂಥ ಮೊದಲನೇ ಭಾವನೆ, ಒಂದು ಸ್ವಲ್ಪ ಹೊತ್ತು ನಿಂತು ನೋಡುವ, ಬಹಳ ಚೆಂದ ತಂಗಾಳಿ ಬರ್ತಾ ಉಂಟು, ತುಂಬ ದೂರದವರೆಗೆ ವ್ಯೂ ಕಾಣ್ತಾ ಉಂಟು, ಬಹಳ ಚೆಂದವಾಗಿ ಮೂಡಿ ಬಂದಿದೆ. ಹಾಗಿರುವಾಗ ಇಲ್ಲೇ ಸ್ವಲ್ಪ ಹೊತ್ತು ಇದ್ದು ಬಿಡೋಣ ಅಂತ ಒಂದು ಮನಸ್ಸಿನಲ್ಲಿ ಭಾವನೆ ಬರ್ತದೆ. ಇದುವೇ ವಾಸ್ತು. ಹಾಗಾದರೆ ಸಹರ್ಷಂ ಸಿಟಿ ಇದೆಯಲ್ಲ, ಇದು ತುಂಬ ವಾಸ್ತು ಪರಿಪೂರ್ಣವಾದಂತಹ ಒಂದು ಸಿಟಿ. ಇನ್ನು ಎರಡನೇದು, ಈಗ ನನ್ನನ್ನು ಕರೆದಿರುವ ರೋಲ್ ಏನು?
ನಾನು ಈ ಸಿಟಿಯ ಬಗ್ಗೆ ನನ್ನ ಕಾನೂನು ಸಲಹೆಯನ್ನು ನೀಡಿದ್ದೇನೆ. ಏನು, ಈ ಸಿಟಿ ಇದರ ಡಾಕ್ಯುಮೆಂಟ್ಸ್ ಸರಿ ಇದೆಯಾ ವಿಮರ್ಶೆ ಮಾಡಿದ್ದೇನೆ. 100ಕ್ಕೆ 100 ಸರಿಯಾಗಿರುವಂತಹ ಒಂದು ಡೆವಲಪ್ಡ್ ಇದು ಸಿಟಿ. ಇದು ಯಾವುದೇ ರೀತಿಯ ಫ್ಲಾ ಇಲ್ಲ, ಇದರ ಟೈಟಲ್ನಲ್ಲಿ ಯಾವುದೇ ರೀತಿಯ ಫ್ಲಾ ಇಲ್ಲ. 100ಕ್ಕೆ 100 ಸರಿಯಾಗಿರುವಂತಹ ಒಂದು ಡೆವಲಪ್ಡ್ ಸಿಟಿ ಇದು. ಇನ್ನು ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಅಭಿವೃದ್ಧಿ ಸರ್ಕಾರದಿಂದ ಅನುಮೋದನೆಗೊಂಡಂತಹ ಸಿಟಿಗಳು ಮಾತ್ರ, ಡೆವಲಪ್ಡ್ ಲೇಔಟುಗಳು ಮಾತ್ರ ಇನ್ನೂ ಉಳಿತದೆ. ಕೇವಲ ನಾನು 5 ಸೆಂಟ್ಸ್ ಜಾಗ ಮಾರಾಟ ಮಾಡಿದೆ, 10 ಸೆಂಟ್ಸ್ ಮಾರಾಟ ಮಾಡಿದೆ ಅಂತ ಹೇಳ್ಕೊಂಡು ಕೈ ಹಾಕಲಿಕ್ಕೆ ಹೋದರೆ ಏನಾಗ್ತದೆ ಅಂತ ಹೇಳಿದರೆ, ಮನೆ ಕಟ್ಟಿದವನಿಗೆ ಡೋರ್ ನಂಬರ್ ಸಿಕ್ಕೋದಿಲ್ಲ. ಈಗ ಸರ್ಕಾರ ಒಂದು ಕಾನೂನು ಮಾಡಿದ್ದೇನೆ ಅಂತ ಹೇಳಿದರೆ ರೇರಾ ಅಪ್ರೂವಲ್ ಆಗಬೇಕು. ಯಾವುದೇ ಒಂದು ಡೋರ್ ನಂಬರ್ ಸಿಗಬೇಕಾದರೆ ರೇರಾ ಅಪ್ರೂವಲ್ ಆಗಬೇಕು ಅಂತ ಹೇಳುವಂಥ ಒಂದು ಕಾನೂನನ್ನು ಮಾಡಿದೆ. ಅಂಥ ಸಂದರ್ಭದಲ್ಲಿ ರೇರಾ ಕೂಡ ಅಪ್ರೂವಲ್ ಆಗಿರುವಂತಹ ಒಂದು ಡೆವಲಪ್ಡ್ ಒಂದು ಲೇಔಟ್ ಅಂದರೆ ಇದು ಈ ಲೇಔಟ್ ಆಗಿದೆ. ಹಾಗಿರುವಾಗ ಜಮೀನನ್ನು ಖರೀದಿ ಮಾಡುವವನಿಗೆ ಯಾವುದೇ ಕಾನೂನಿನ ತೊಡಕುಗಳಿಲ್ಲ. ಒಂದು ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳೋದಿದ್ದರೆ, ಈ ಒಂದು ಸಿಟಿಯಲ್ಲಿರುವಂತಹ ಸೈಟ್ಗಳು ಇವು ಹಲ್ವಾ ತುಂಡುಗಳು, ಎಷ್ಟು ಹೊತ್ತಿಗೆ ಬೇಕಾದರೂ ನೀವು ತಗೊಂಡು ತಿನ್ಬೋದನ್ನು. ಆ ರೀತಿ ನೇರವಾಗಿ ನೀವು ಈ ಸಿಟಿ ಇದರಲ್ಲಿರುವಂಥ ಸೈಟ್ಗಳನ್ನು ಖರೀದಿ ಮಾಡ್ಬೋದು. ಇನ್ನು ಮೂರನೇದಾಗಿ ನಮ್ಮ ಮಾಲೀಕರ ವಿಚಾರ ಬರುವ, ಮನೋಜ್ ಶಾಸ್ತ್ರಿಗಳು ತುಂಬ ನೇರ ನಡೆನುಡಿಯ ವ್ಯಕ್ತಿ, ಕೊಟ್ಟ ಮಾತನ್ನು ತಪ್ಪುವಂಥವರಲ್ಲ, ತುಂಬ ವಿನಯವಂತರು. ನಮ್ಮಲ್ಲಿ ಕಾನೂನು ಸಲಹೆ ಬಂದಿದ್ದಾಗ ಅವರು ಹೇಳಿದರು, ಯಾವುದೇ ರೀತಿಯ ಬೈಪಾಸ್ ಮಾಡದೆ ನನಗೆ ಲೀಗಲ್ ಒಪಿನಿಯನ್ ಬೇಕು. ಹಾಗಿರುವಾಗ ಯಾವುದೇ ರೀತಿಯ ಬೈಪಾಸನ್ನು ಮಾಡದೆ ಎಷ್ಟು ಸಲ ಅವರು ಆಫೀಸಿಗೆ ಬಂದಿದ್ದಾರೆ ಅಂತ ಹೇಳ್ಕೊಂಡು ನನಗೆ ಮತ್ತು ಅವರಿಗೆ ಮಾತ್ರ ಗೊತ್ತು, ಅಷ್ಟು ಸಲ ಎಲ್ಲ ಕಂಡೀಷನ್ಗಳನ್ನು ಪೂರೈಸಿ ಈ ಒಂದು ಸಿಟಿಯನ್ನು ಅವರು ಡೆವಲಪ್ ಮಾಡಿದ್ದಾರೆ. ಹಾಗಿರುವಾಗ ಈ ಸಿಟಿಯಲ್ಲಿ ಸೈಟ್ಗಳನ್ನು ಖರೀದಿ ಮಾಡಿ ಮನೆ ಕಟ್ಟುವವರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ವಾಸ್ತು ನಿಜವಾಗಿ ಬಹಳ ಪರ್ಫೆಕ್ಟ್ ಆಗಿದೆ. ಇಷ್ಟೆಲ್ಲ ಇರುವಾಗ ಇನ್ನು ಬೇರೆ ಏನು ಬೇಕಾಗಿಲ್ಲ ಒಂದು ಮನೆ ಕಟ್ಟಲಿಕ್ಕೆ. ಸಹರ್ಷಂ ಸಿಟಿಯಲ್ಲಿ ನೀವು ಸೈಟ್ ತಕ್ಕೊಂಡು ಮನೆ ಕಟ್ಟಿ ಸಹಸ್ರ ವರ್ಷಗಳ ಕಾಲ ನೀವು ಬಾಳಿ ಬದುಕಬೇಕು ಇಲ್ಲಿ ಅಂತ ತಿಳ್ಕೊಂಡು ನಾನು ಓನರನ್ನು ಮತ್ತು ಈ ಇದರಲ್ಲಿ ಸೈಟನ್ನು ತೆಕ್ಕೊಳ್ಳೋರನ್ನು ಕೂಡ ಹಾರೈಸ್ತೇನೆ. ಈ ಕಾರ್ಯಕ್ರಮಕ್ಕೆ ಕರೆದು ನಮ್ಮನ್ನೆಲ್ಲ ಸನ್ಮಾನ ಮಾಡಿದ್ದೀರಿ. ನಿಮಗೂ ನಿಮ್ಮ ಕುಟುಂಬದವರಿಗೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಅದೇ ರೀತಿಯಾಗಿ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ಒಂದು ನನ್ನ ನಮನಗಳನ್ನು ತಿಳಿಸ್ತೇನೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಹಾರೈಸ್ತೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಲ್ಲಿ ಯಾರಾದರೂ ಮಾತಾಡಲಿಕ್ಕಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ಶುಭ ಸಂಧ್ಯೆ, ಶುಭ ನಮನಗಳು. ವೇದಿಕೆಯಲ್ಲಿರುವ ಅತ್ಯಂತ ಹಿರಿಯರು, ಗೌರವಾನ್ವಿತರಾದ ಶ್ರೀ ಶ್ಯಾಮಭಟ್ರೆ, ವೇದಮೂರ್ತಿಯವರೇ, ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಸಭಾಸದರು. ಸಹಸ್ರಂ ಸಿಟಿ ಇಲ್ಲಿಗೆ ಬರುವಾಗಲೇ ಈಗಾಗಲೇ ಮೋಹನ್ ಭಟ್ ಹೇಳಿದಾಗೆ ಬಹಳ ಒಂದು ಖುಷಿ ಆಗ್ತದೆ. ವೆಲ್ ಡೆವಲಪ್ಡ್, ಯಾಕೆಂದರೆ ಪುತ್ತೂರೊಂದು ಡೆವಲಪಿಂಗ್ ಸಿಟಿ, ಅದರಲ್ಲಿ ಒಂದು ಇಷ್ಟು ವ್ಯವಸ್ಥಿತವಾಗಿ ಡೆವಲಪ್ ಆಗಿ ಈಗಾಗಲೇ ಇನಾಗ್ರೇಷನ್ ಆದ ಇಂತಹ ಒಂದು ಒಳ್ಳೆಯ ಒಂದು ಪ್ರಾಜೆಕ್ಟ್ನಲ್ಲಿ ಮನೆ ಕಟ್ಟಿ ಇಲ್ಲಿ ವಾಸ ಮಾಡುವವರಿಗೆ ಖಂಡಿತ ಯಾವುದೇ ಥರದ ತೊಂದರೆ ಇಲ್ಲದೆ ಬಹಳ ಖುಷಿಯಾಗಿರಲಿಕ್ಕೊಂದು ನಮ್ಮ ಮನೋಶಾಸ್ತ್ರಿಗಳು ಅನುವು ಮಾಡಿಕೊಟ್ಟಿದ್ದಾರೆ. ಶ್ರೀ ಮಹಾಲಿಂಗೇಶ್ವರ ದೇವರ ದಯೆಯಿಂದ ಶ್ರೀ ಮನೋಶಾಸ್ತ್ರಿಗಳಿಗೆ ಹಾಗೂ ಅವರ ಕುಟುಂಬದವರಿಗೆ ಈ ಒಂದು ಇಂಥದೇ ಇನ್ನೂ ಅನೇಕ ಬಡಾವಣೆಗಳನ್ನು ಕಟ್ಟಿ ಈ ಪುತ್ತೂರಿನ ಜನತೆಗೆ ಅರ್ಪಿಸಲು ಅವರಿಗೆ ದೇವರು ಆಶೀರ್ವದಿಸಲಿ ಅಂತ ಆಶಿಸುತ್ತಾ, ನಮಗೆಲ್ಲ ಒಂದು ಸಣ್ಣ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಧನ್ಯವಾದನ ಹೇಳುತ್ತಾ, ಇಂತಹ ಸಿಟಿಗಳು ಪುತ್ತೂರಿನಲ್ಲಿ ಇನ್ನಷ್ಟು ಬೆಳವಣಿಗೆ ಆಗಲಿ. ಯಾಕೆಂದರೆ ಇಲ್ಲಿ ಎಲ್ಲ ಫೆಸಿಲಿಟಿ ಎಲ್ಲ ಇದೆ. ಅವರು ಹೇಳಿದರು ಈಗಾಗಲೇ ಓನ್ಲಿ 50% ಆಫ್ ದ ಲ್ಯಾಂಡ್ ಈಸ್ ಯೂಸ್ಡ್ ಫಾರ್ ಹೌಸಿಂಗ್. ಆದ್ದರಿಂದ ಇನ್ನೂ 50% ಖಾಲಿ ಜಾಗ ಇರ್ತದೆ. ಅದು ನಮಗೆ ಗಾಳಿ, ಬೆಳಕು ಮತ್ತು ಎಲ್ಲ ಸೌಲಭ್ಯಗಳಿಗೆ ಬಹಳ ಪರಿಪೂರ್ಣವಾಗಿರುತ್ತದೆ. ಆದ್ದರಿಂದ ಎಲ್ರಿಗೂ ಇದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ, ಒಳ್ಳೆಯ ವಾತಾವರಣ ಇದೆ.
ಇಂತಹ ಬಡಾವಣೆಗಳು ಇನ್ನೂ ಅವರ ಕೈಯಿಂದ ಇನ್ನಷ್ಟು ಬರಲಿ ಅಂತ ಆಶಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇನ್ಯಾರಾದರೂ ಮಾತಾಡಲಿಕ್ಕಿದೆಯಾ? ಎಸ್, ಎಲ್ರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಂದಂತಹ ಅತಿಥಿ ಗಣ್ಯರಿಗೆ ನೆನಪಿನ ಕಾಣಿಕೆಯನ್ನು ನೀಡುವಂತಹ ಹೊತ್ತು. ನಮ್ಮ ಕಾರ್ಯಕ್ರಮದ ನೆನಪು ಅವರ ಮನಸ್ಸಿನಲ್ಲಿ ಸದಾ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ನೆನಪಿನ ಕಾಣಿಕೆಯನ್ನು ಅವರ ಮಡಿಲಿಗೆ ಹಾಕುವಂಥ ಹೊತ್ತು. ಮೊದಲೇದಾಗಿ ನಮ್ಮ ನಡುಮನೆ ಗೋಪಾಲಕೃಷ್ಣ ಭಟ್ ಇವರಿಗೆ ಪಾರ್ವತಿ ಎಂ ಶಾಸ್ತ್ರಿಯವರು ದಯವಿಟ್ಟು ನೆನಪಿನ ಕಾಣಿಕೆಯನ್ನು ಅವರ ಮಡಿಲಿಗೆ ಹಾಕಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ನೆನಪು ಅವರ ಮನಸ್ಸಲ್ಲಿ ಸದಾ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡುವಂತಹ ಹೊತ್ತು. ಹಾಗೆಯೇ ಜಗಜೀವನ್ ದಾಸ್ ರೈ ಇವರಿಗೆ ಮನೋಜ್ ಶಾಸ್ತ್ರಿ ಅವರ ದೊಡ್ಡಮ್ಮನ ಮಗ, ಉತ್ತಮ ಕೃಷಿಕ ಕೂಡ ಆಗಿರುವಂತಹ ದರ್ಬೆ ಗೋವಿಂದ ಭಟ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ಮುಂದೆ ಅರವಿಂದ್ ಕೃಷ್ಣ ಇವರಿಗೆ ಮಂಗಳೂರಿನ ಖ್ಯಾತ ಸಿಎ ಆಗಿರುವ ಮತ್ತು ಮನೋಜ್ ಶಾಸ್ತ್ರಿ ಅವರ ಚಿಕ್ಕಪ್ಪನ ಮಗ ಅಣ್ಣ RD ಶಾಸ್ತ್ರಿ ಇವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಸ್, ನಮ್ಮ ಅರವಿಂದ್ ಕೃಷ್ಣ ಅವರು ವೇದಿಕೆ ಮೇಲೆ ಇಲ್ಲ ಸರ್, ದಯವಿಟ್ಟು ವೇದಿಕೆ ಮೇಲೆ ಬಂದು ಬೆಟ್ಟ ಪಿ ಈಶ್ವರ ಭಟ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ಕೆ ಮೋಹನ್ ಭಟ್ ಇವರಿಗೆ ಉಪ್ಪಿನಂಗಡಿಯ ಜನಪ್ರಿಯ ಡಾಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಮನೋಜ್ ಶಾಸ್ತ್ರಿ ಅವರ ಸಹೋದರ ಭಾವ ಕೂಡ ಆಗಿರುವ ಡಾಕ್ಟರ್ ಗೋವಿಂದ ಪ್ರಸಾದ್ ಕಚೆ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಮೋಹನ್ ಭಟ್ ಅವರಿಗೆ ನೆನಪಿನ ಕಾಣಿಕೆಯನ್ನು ಡಾಕ್ಟರ್ ಗೋವಿಂದ್ ಪ್ರಸಾದ್ ಕಚೆ ಅವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ವಿಷ್ಣು ಪ್ರಸಾದ್ ಶರ್ಮಾ ಇವರಿಗೆ ಪಾರ್ವತಿ ಎಂ ಶಾಸ್ತ್ರಿ ಅವರ ಕಿರಿಯ ಅಣ್ಣ ತಾಲ್ಟಾಜಿ ನಾರಾಯಣ ಭಟ್ ಇವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ಜೀವನ್ಧರ್ ಜೈನ್ ಇವರಿಗೆ ಅರುಣ್ BV ಇವರು ನೆನಪಿನ ಕಾಣಿಕೆಯನ್ನು ನೀಡಬೇಕು. ಹಾಗೆಯೇ ಶಿವರಾಮ್ ಆಳ್ವ ಇವರಿಗೆ ಮನೋಜ್ ಶಾಸ್ತ್ರಿ ಅವರು ದಯವಿಟ್ಟು ನೆನಪಿನ ಕಾಣಿಕೆಯನ್ನು ನೀಡಬೇಕು. ಹಾಗೆಯೇ ಡಾಕ್ಟರ್ ಶ್ಯಾಮ್ ಭಟ್ ಅವರಿಗೆ ಮನೋಜ್ ಶಾಸ್ತ್ರಿ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕು. ಡಾಕ್ಟರ್ ಶ್ಯಾಮ್ ಭಟ್ ಅವರಿಗೆ ಮನೋಜ್ ಶಾಸ್ತ್ರಿ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕು. ಎಸ್, ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಪಾರ್ವತಿ ಎಂ ಶಾಸ್ತ್ರಿ ಇವರಿಂದ. ಅದಾದ ತಕ್ಷಣ ವೇದಿಕೆ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ನೀವೆಲ್ಲರೂ ಕೂಡ ಇದ್ದು ಕಾರ್ಯಕ್ರಮವನ್ನು ನೋಡಿ ಹೋಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದೀಗ ಧನ್ಯವಾದ ಸಮರ್ಪಣೆ ಪಾರ್ವತಿ ಮ್ಯಾಮ್ ಇವರಿಂದ. ಎಲ್ಲರಿಗೂ ನಮಸ್ಕಾರ. ಒಂದು ಸಂಜೆ ಸಹರ್ಷಂ ಸಿಟಿಯಲ್ಲಿ ಎಂಬ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಶ್ಯಾಮ್ ಭಟ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ವೈದಿಕ ವಿದ್ವಾಂಸರು, ಕಿಲಿಂಗಾರು ಮನೆತನದ ಹಿರಿಯರೂ ಆದ ವೇದಮೂರ್ತಿ ಶ್ರೀ ಗೋಪಾಲಕೃಷ್ಣ ಭಟ್ಟರವರಿಗೂ ಮನಪೂರ್ವಕ ಧನ್ಯವಾದಗಳು. ಅದೇ ರೀತಿ ಬೀರಮಲೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರೂ ಆಗಿರುವ ಮತ್ತು ವಿಜಯ ಬ್ಯಾಂಕಿನ ನಿಕಟಪೂರ್ವ AGM ಆಗಿ ಕರ್ತವ್ಯ ನಿರ್ವಹಿಸಿರುವ ಶ್ರೀಯುತ ಜಗಜ್ಜೀವನ್ ದಾಸ್ ರೈಗಳವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪುತ್ತೂರಿನ ಜನಪ್ರಿಯ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವ ಶ್ರೀ ಅರವಿಂದ ಕೃಷ್ಣ B ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಪುತ್ತೂರಿನ ಖ್ಯಾತ ವಕೀಲರಾದ ಶ್ರೀ ಬೆಟ್ಟ ಪಿ ಈಶ್ವರ ಭಟ್ ಅವರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಪುತ್ತೂರಿನ ಇನ್ನೊಬ್ಬ ಖ್ಯಾತ ವಕೀಲರಾಗಿರುವ ಕೆ ಮೋಹನ್ ಭಟ್ ಇವರಿಗೂ ಮನಪೂರ್ವಕ ಧನ್ಯವಾದಗಳು. ಹಾಗೆಯೇ ಸಿಜ್ಲರ್ ಗ್ರೂಪಿನ ಮಾಲಕರಾದ ಪ್ರಸನ್ನ ಕುಮಾರ್ ಶೆಟ್ಟಿಯವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಖ್ಯಾತ ಜ್ಯೋತಿಷಿಗಳು ಆಗಿರುವ ವಿಷ್ಣು ಪ್ರಸಾದ್ ಶರ್ಮಾ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಪುತ್ತೂರಿನ ಅನೇಕ ಪ್ರದೇಶಗಳ ಅಭಿವೃದ್ಧಿಯ ಸೂತ್ರಧಾರರಾಗಿರುವ ಶ್ರೀ ಜೀವನ್ಧರ್ ಜೈನ್ ಅವರಿಗೆ ತುಂಬು ಹೃದಯ ಹಾರ್ದಿಕ ಧನ್ಯವಾದಗಳು. ಉದ್ಯಮಿಗಳಾದ ಶಿವರಾಮ್ ಆಳ್ವ ಇವರಿಗೂ ಮನಪೂರ್ವಕ ಧನ್ಯವಾದಗಳು.
ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದ ಎಲ್ಲ ಅತಿಥಿ ಬಂಧುಗಳಿಗೂ ಧನ್ಯವಾದಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮೆಲ್ಲರನ್ನು ರಂಜಿಸಲಿರುವ ಮತ್ತು ಈಗಾಗಲೇ ಪರ್ಫಾರ್ಮೆನ್ಸ್ ಮಾಡಿದವರಿಗೆ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ಅಚ್ಚುಕಟ್ಟಾಗಿ ನಿರೂಪಿಸಿಕೊಟ್ಟಿರುವ ಹಾಗೂ ಇನ್ನೂ ನಿರೂಪಿಸಲಿರುವ ಸೌಮ್ಯ ಕೋಟ್ಯಾನ್ ಇವರಿಗೂ ಅನಂತ ಧನ್ಯವಾದಗಳು. ನಾಗೇಶ್ ಈವೆಂಟ್ಸ್ ಬಪ್ಪಳಿಗೆ ಇವರಿಗೂ ಮನಪೂರ್ವಕ ಧನ್ಯವಾದಗಳು. ಟೀಮ್ ಸುರೇಶ್ ಈವೆಂಟ್ಸ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹೋಟೆಲ್ ಮಹೇಶ್ ಪ್ರಸಾದ್ ಹಾಗೂ ಪತ್ತುಮಿಡಿ ಜನತಾ ಕ್ಯಾಟರರ್ಸ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ರಾಕ್ ಜಿಮ್ಮಿನ ದೀಪಕ್ ಶೆಟ್ಟಿ ಆ್ಯಂಡ್ ಟೀಮ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅನಂತ ಧನ್ಯವಾದಗಳು. ಯಾರ ಹೆಸರಾದರೂ ಬಿಟ್ಟು ಹೋಗಿದ್ದರೆ ಕ್ಷಮೆ ಇರಲಿ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಟೀಮ್ ಸಹರ್ಷಂ ಪರವಾಗಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಧನ್ಯವಾದಗಳು. ಓಕೆ, ವೇದಿಕೆ ಮೇಲೆ ಇಷ್ಟು ತನಕ ಸಭಾ ಕಾರ್ಯಕ್ರಮ ಆಯಿತು, ಉದ್ಘಾಟನಾ ಸಮಾರಂಭ ಆಯಿತು. ಇದೀಗ ವೇದಿಕೆ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕೆ ಇದೆ. ಸೊ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದಮೇಲೆ ಕಲಾವಿದರೆಲ್ಲರೂ ಕೂಡ ವೇದಿಕೆ ಮೇಲೆ ಬರ್ತಾರೆ. ಸೊ ನಿಮ್ಮೆಲ್ಲರ ಜೋರಾದಂತಹ ಕೈ ಚಪ್ಪಾಳೆ ಎಲ್ಲ ಕೂಡ ಈ ಒಂದು ಸಂದರ್ಭದಲ್ಲಿ ಬರಬೇಕು. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮೊದಲೇದಾಗಿ ನೀವೆಲ್ಲರೂ ಕೂಡ ಎರಡೂ ಕೈಯನ್ನು ಮೇಲೆತ್ತಿ ಒಮ್ಮೆ ಜೋರಾದಂತಹ ಚಪ್ಪಾಳೆ ಇವತ್ತಿನ ನಮ್ಮ ಸಹರ್ಷಂ ಸಿಟಿಗೆ ಕೊಡಬಹುದು. ಒಮ್ಮೆ ಜೋರಾಗಿ. ಸೊ ಆಗದಿಂದ ನಾವೆಲ್ಲರ ಮಾತು ಕೇಳಿದ್ವಿ, ಎಲ್ಲನೂ ಕೇಳಿದ್ವಿ. ಇದೀಗ ನೀವೆಲ್ಲರೂ ಕೂಡ ವೇದಿಕೆ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡ್ಲಿಕ್ಕಿದ್ದೀರಿ. ಹಾಗಾಗಿ ನಿಮ್ಮ ಎನರ್ಜಿ ಕೂಡ ಡಬಲ್ ಆಗಿರಬೇಕು. ಈಗಾಗಲೇ ಎಲ್ಲರೂ ಕೂಡ ಚಾಟ್ಸ್ ಎಲ್ಲ ತಿಂದು ಬಂದು ಕೂತ್ಕೊಂಡಿದ್ದೀರಾ. ಮುಂದೆ ಇರೋದು ಊಟ, ಹಾಗಾಗಿ ಎನರ್ಜಿ ಎಲ್ಲ ಹೊರಗಡೆ ಬಂದರೂ ಪರವಾಗಿಲ್ಲ. ಆಮೇಲೆ ಎಲ್ಲರೂ ಕೂಡ ಗಟ್ಟಿಯಾಗಿ ಊಟ ಮಾಡಿಕೊಂಡು ಕಾರ್ಯಕ್ರಮದಿಂದ ಹೋಗ್ಬೋದು. ಸೊ ನೀವೆಲ್ಲರೂ ಕೂಡ ರೆಡಿ ಇದ್ರೆ ನಾನು 3, 2, 1 ಅಂತ ಹೇಳ್ತೇನೆ. ಎಷ್ಟು ಜೋರಾಗುತ್ತೋ ಅಷ್ಟು ಜೋರು ಕ್ಲಾಪ್ಸ್ ಬರಬೇಕು. ಓಕೆನಾ? ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕಾರ್ಯಕ್ರಮಕ್ಕೋಸ್ಕರ ವಿಲ್ ಗೋ ವಿತ್ 3, 2, 1 ಕಮ್ ಆನ್. ಎಸ್, ಓಕೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇವತ್ತಿನ ಈ ಒಂದು ಅದ್ಧೂರಿಯಾದಂತಹ ಕಾರ್ಯಕ್ರಮದಲ್ಲಿ ಅದ್ಧೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಒಂದು ವೇದಿಕೆ ಮೇಲೆ ನಡೀಲಿಕ್ಕಿದೆ. ಅದೆಷ್ಟೋ ಕಲಾವಿದರು ವೇದಿಕೆಯ ಹಿಂಭಾಗದಲ್ಲಿ ಕಾಯ್ತಾ ಇದ್ದಾರೆ. ಹಾಗೆಯೇ ಆಗೆಲ್ಲರೂ ಕೂಡ ಕೆಲವರು ಚೆಂಡೆಯ ಪ್ರದರ್ಶನವನ್ನು ನೋಡಿದ್ದು. ಸೊ ಮುಂದೆ ಕೂಡ ಅವರು ವೇದಿಕೆ ಮೇಲೆ ಬಂದು ಅದ್ಧೂರಿಯಾದಂತಹ ಪ್ರದರ್ಶನವನ್ನು ಕೊಡ್ಲಿಕ್ಕಿದ್ದಾರೆ. ಇದೀಗ ವೇದಿಕೆ ಮೇಲೆ ಮೊದಲದಾಗಿ ನಾನು ನಮ್ಮ ಶ್ರೀದೇವಿ ನೃತ್ಯಾರಾಧನಾ ಕೇಂದ್ರ ರೋಹಿಣಿ ಉದಯ್ ಇವರ ಒಂದು ಸಾರಥ್ಯದ ತಂಡ ಇದೀಗ ವೇದಿಕೆ ಮೇಲೆ ಬಂದು ಒಂದು ಅದ್ಭುತವಾದಂತಹ ನೃತ್ಯ ಪ್ರದರ್ಶನವನ್ನು ಕೊಡ್ಲಿಕ್ಕಿದ್ದಾರೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ವೇದಿಕೆ ಮೇಲೆ ಶ್ರೀದೇವಿ ನೃತ್ಯಾರಾಧನಾ ಕೇಂದ್ರ. परमेश्वर
तद्दिं गृह्णातुं स रे 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 स रे 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 स रे रे स रे रे स रे म प नि स नि प म रे स रे म प रे स रे स रे 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 म प नि स ಜೋರಾದಂತಹ ಚಪ್ಪಾಳೆ ಬಲ್ಲಿ ನಮ್ಮ ಶ್ರೀದೇವಿ ನೃತ್ಯಾರಾಧನಾ ಕೇಂದ್ರ ಇದರ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೋರ್ವ ಕಲಾವಿದರನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು ನಮ್ಮ ಅದಿತಿ ಭಟ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಇವರ ಬಗ್ಗೆ ಹೇಳುವುದಾದ್ರೆ ನಮ್ಮ ಪುತ್ತೂರಿನವರು ವಿಶೇಷವಾಗಿ ಕಾಲಿ ನೃತ್ಯ ಅಲ್ಲದೆ ಅನೇಕ ರೀತಿಯಾದಂತಹ ಕಲೆಗಳನ್ನು ತನ್ನೊಳಗೆ ತೊಡಗಿಸಿಕೊಂಡು ಇದೀಗ ವೇದಿಕೆ ಮೇಲೆ ಭರತನಾಟ್ಯದ ಜೊತೆಗೆ ವಿಭಿನ್ನವಾಗಿ ಒಂದು ಕಲಾಕೃತಿಯನ್ನು ಕೂಡ ನಿಮ್ಮ ಮುಂದೆ ತೋರಿಸ್ಲಿಕ್ಕಿದ್ದಾರೆ. ಸೊ ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯ ಮುಖಾಂತರ ನಿಮ್ಮ ಮಣ್ಣಿನ ಮಗಳು ಅದಿತಿಯನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು. ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲೋಸ್ ಟು ಅದಿತಿ. ನಮೋ ನಮ ಓಂ ಹೈಂ ಹ್ರೀಂ ಶ್ರೀಂ ಶ್ರೀ ಮಾತ್ರೇ ಶಿವ ಪ್ರಿಯಾಯೈ ನಮೋ ನಮ ಓಂ ಹೈಂ ಹ್ರೀಂ ಶ್ರೀಂ ಶ್ರೀ ಮಾತ್ರೇ ಶಿವ ಪ್ರಿಯಾಯೈ ನಮೋ ನಮ ಓಂ ಹೈಂ ಹ್ರೀಂ ಶ್ರೀಂ ಶ್ರೀ ಮಾತ್ರೇ ಶಿವ ಪ್ರಿಯಾಯೈ ನಮೋ ನಮ ಓಂ ಹೈಂ ಹ್ರೀಂ ಶ್ರೀಂ ಶ್ರೀ ಮಾತ್ರೇ ಶಿವ ಪ್ರಿಯಾಯೈ ನಮೋ ನಮ ಓಂ ಹೈಂ ಹ್ರೀಂ ಶ್ರೀ ಮಾತ್ರೇ ಶಿವ ಪ್ರಿಯಾಯೈ ನಮೋ ನಮ ಓಂ ಹೈಂ ಹ್ರೀಂ ಶ್ರೀಂ ಶ್ರೀ ಮಾತ್ರೇ ಶಿವ ಪ್ರಿಯಾಯೈ ನಮೋ ನಮ ಓಂ ಹೈಂ ಹ್ರೀಂ ಶ್ರೀ ಮಾತ್ರೇ ಶಿವ ಪ್ರಿಯಾಯೈ ನಮೋ ನಮ ಅಂಬ ಶಾಂಭವಿ ಚಂದ್ರಮೌಳಿರಬಲಾಭರಣ ಉಮಾ ಪಾರ್ವತೇ. ಜೋರಾದಂತಹ ಚಪ್ಪಾಳೆ ಬರಲಿ ನಮ್ಮ ಅದಿತಿಗೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ವೇದಿಕೆ ಮೇಲೆ ನಮ್ಮ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ಇವರ ಕಡೆಯಿಂದ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ದೇಶಭಕ್ತಿ ಗೀತೆಯ ಪ್ರಧಾನವಾದಂತಹ ನೃತ್ಯ ಇದೀಗ ಈ ಒಂದು ವೇದಿಕೆ ಮೇಲೆ ಬರ್ಲಿಕ್ಕಿದೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯ ಮುಖಾಂತರ ಮತ್ತೊಮ್ಮೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು. ಕೇವಲ ಶಾಸ್ತ್ರೀಯ ನೃತ್ಯ ಅಲ್ಲದೆ ದೇಶಭಕ್ತಿ ಆಗಿರ್ಬೋದು ಅಥವಾ ಜಾನಪದ ನೃತ್ಯ ಕೂಡ ಈ ಒಂದು ವೇದಿಕೆ ಮೇಲೆ ಬರ್ಲಿಕ್ಕಿದೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ.
ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ವೇದಿಕೆ ಮೇಲೆ ಶ್ರೀ ಮಣಿಕಂಠ ಸಿಂಗಾರ ಮೇಳ ಇವರ ಕಡೆಯಿಂದ ಚೆಂಡೆ ಪ್ರದರ್ಶನ, ಅದರ ಜೊತೆಗೆ ಅಖಿಲ ಭಟ್, ಅಂಜಲಿ ಭಟ್ ಇವರಿಂದ ವಯಲಿನ್ ಪ್ರದರ್ಶನ ಕೂಡ ವೇದಿಕೆ ಮೇಲೆ ನಡೀಲಿಕ್ಕೆ ಇದೆ. ಹಾಗಾಗಿ ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಓಕೆ, ವೇದಿಕೆ ಮೇಲೆ ಇನ್ನು ಕೆಲವಷ್ಟು ಪರ್ಫಾರ್ಮೆನ್ಸ್ ಮಾತ್ರ ಬಾಕಿ ಇದೆ, 2-3 ಪರ್ಫಾರ್ಮೆನ್ಸ್ ಮಾತ್ರ ಬಾಕಿ ಇರೋದು. ಹಾಗಾಗಿ ನೀವೆಲ್ಲರೂ ಕೂಡ ಇದ್ದು ಆ ಕಾರ್ಯಕ್ರಮವನ್ನು ಕೂಡ ನೋಡಿ ಹೋಗಬೇಕು. ಇದೀಗ ವೇದಿಕೆ ಮೇಲೆ ಮತ್ತೊಮ್ಮೆ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ಇವರ ಕಡೆಯಿಂದ ಒಂದು ತುಳು ಜಾನಪದ ನೃತ್ಯ ವೇದಿಕೆ ಮೇಲೆ ಬರಲಿಕ್ಕಿದೆ. ಹಾಗಾಗಿ ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯ ಮುಖಾಂತರ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು. ಶಾಸ್ತ್ರೀಯ ನೃತ್ಯ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ದೇಶಭಕ್ತಿಯನ್ನು ಸಾರುವಂತಹ ನೃತ್ಯ, ಅದರ ಜೊತೆಗೆ ಇದೀಗ ನಾವೆಲ್ಲರೂ ಕೂಡ ತುಳುನಾಡಿನವರು. ನಮ್ಮ ಮಾತೆಲ್ಲ ತುಳುನಾಡದಾಗಲ ಅಂಚದಿಪ್ಪನಾಗ ಇಂಚಿತ್ತಿನ ಒಂಜಿ ಮಣ್ಣೆಡು ತುಳುತ್ತಲ ಒಂಜಿ ಬಾರಿ ಪೊರ್ಲುದ ನೃತ್ಯನ ತುಪ್ಪುನಂಚಿನ ಪೊರ್ತು ಅಂಚದಿಪ್ಪನಾಗ ನಿಗಲ ಮಾತರ್ನೆಲ್ಲ ಜೋರಾಯನ ಅಂಚಿನ ಕ್ಲಾಪ್ಸ್ ದ ಒಟ್ಟಿಗೂ ಹಾಕ್ಲೇನು ವೇದಿಕೆಗೆ ಬರಮಲ್ತೊಂಡು ಬಂದು ಮಾತಾಡಲ್ಲ ಭಿನ್ನಾಯ್ತೊಂದುಲ್ಲ. ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವ ಮಣ್ಣುಡು ಹುಟ್ಟಿನೆಂಕುಲು ತುಳುವ ಪೇಚೆರಡು ಕೊಟ್ಟು ನಕುಲು ತುಳುವೆರೆಂಕುಲು ತುಳುವೆರೆಂಕುಲು ಅಗೊಳಿ ಮಂಜಲೆ ಕಾಂತಬಾರೆ ಬುಧಬಾರೆ ಪುಟ್ಟಿ ಮಣ್ಣಿಗೆ ತುಳುವೆರೆಂಕುಲು
ಮೂರು ಸೇರ್ನಲ ಅಪ್ಪೆ ಭಾಷೆ ಅಪ್ಪೆ ಮಣ್ಣು ನಂತವು ಜೀವ ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಳೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಳೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಳೆಲೆಂಕುಲು. ವೇದಿಕೆ ಮೇಲೆ ಒಂದು ಸನ್ಮಾನ ಕಾರ್ಯಕ್ರಮ ನಡೀಲಿಕ್ಕಿದೆ. ದಯವಿಟ್ಟು ವೇದಿಕೆ ಮೇಲೆ ನಿತಿನ್ ಪಕ್ಕಳ ಅವರು ವೇದಿಕೆ ಮೇಲೆ ಬರಬೇಕು. ಈ ಒಂದು ಸನ್ಮಾನವನ್ನು ಮನೋಜ್ ಶಾಸ್ತ್ರಿ ಅವರು ನೆರವೇರಿಸಿಕೊಡ್ಬೇಕು. ನಿತಿನ್ ಪಕ್ಕಳ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈಗ ನಿತಿನ್ ಪಕ್ಕಳ ಅವರು ಸನ್ಮಾನದಲ್ಲಿ ಪೀಠದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇವರು ಕೂಡ ನಮ್ಮ ಮನೋಜ್ ಶಾಸ್ತ್ರಿ ಅವರ ರಿಯಲ್ ಎಸ್ಟೇಟ್ ಉದ್ದಿಮೆಯ ಆರಂಭದಲ್ಲಿ ಅವರಿಗೆ ಸಹಕಾರವನ್ನು ನೀಡಿದಂತಹ ಅವರ ಆತ್ಮೀಯ ಮಿತ್ರರು ಕೂಡ ಹೌದು. ನಿಮ್ಮೆಲ್ಲರ ಜೋರಾದಂತಹ ಕೈ ಚಪ್ಪಾಳೆ ಕೊಡಬೇಕು. ನಮಗೆ ಸಹಕರಿಸಿದಂತಹ ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಸೊ ನಮ್ಮ ಸಹರ್ಷಂ ಸಿಟಿಯ ಕಾರ್ಯಕ್ರಮದಲ್ಲಿ ನೀವು ಬಂದು ಭಾಗವಹಿಸಿದ್ದಕ್ಕೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಕೂಡ ಸಮರ್ಪಿಸ್ತಾ ಇದ್ದೇನೆ. ಪರ್ಫಾರ್ಮೆನ್ಸ್ಗಳು ಮಾತ್ರ ಬಾಕಿ ಇದೆ. ಸೊ ಇದೀಗ ವೇದಿಕೆ ಮೇಲೆ ಮತ್ತೊಮ್ಮೆ ಅದಿತಿ ಭಟ್ಟನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಸೊ ಇದೀಗ ವೇದಿಕೆ ಮೇಲೆ ವಿಭಿನ್ನವಾದಂತಹ ರಾಜಸ್ಥಾನಿ ಸ್ಟೈಲಿಯ ಒಂದು ನೃತ್ಯ ಪ್ರದರ್ಶನ ವೇದಿಕೆ ಮೇಲೆ ನಡೀಲಿಕ್ಕೆ ಇದೆ. ಸೊ ತಲೆಯಲ್ಲಿ ಬ್ಯಾಲೆನ್ಸ್ ಅನ್ನು ಮಾಡಿಕೊಂಡು ಮಾಡುವಂತಹ ನೃತ್ಯ. ಸೊ ನಮ್ಮ ಪುತ್ತೂರಿನ ಹೆಮ್ಮೆಯ ಮಗಳು ಅದಿತಿ ಇದೀಗ ವೇದಿಕೆ ಮೇಲೆ ಬರ್ಲಿಕ್ಕಿದ್ದಾರೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಅದಿತಿ. समरिया गेट मायरे रमैया गेट माय थन कटे तन कटे तन कटे तन कटे तन कटे ढूंढ बाजाओ रे समरिया गेट मा ಪುತ್ತೂರು ಇದರ ರೋಹಿಣಿ ಉದಯ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಹಾಗೆಯೇ ಕಲಾವಿದೆ ಅಂಜಲಿ ಭಟ್ ಅವರು ಕೂಡ ಕೊಟ್ಟಂಥ ಸೌಮ್ಯ ಕೋಟೆನವರು ಕೂಡ ಒಂದು ನೆನಪಿನ ಕಾಣಿಕೆ ಪಡ್ಕೊಳ್ಬೇಕು. ಧನ್ಯವಾದಗಳು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ